ಎಂಬುದು ಹಿರಿಯರ ಮಾತು. ಮಾತು ಮಾಣಿಕ್ಯವಾಗಿ, ಭಕ್ತಿ ಆಧ್ಯಾತ್ಮಿಕ ಶಕ್ತಿಯಾಗಿ, ಪ್ರಾರ್ಥನೆ ಭಗವಂತನ ಪ್ರೇರಣೆಯಾಗಿ, ನಮಗೆಲ್ಲ ಸ್ಫೂರ್ತಿಯ ಚಿಲುಮೆಯಾಗಿ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲು ಪ್ರಾರ್ಥಿಸುತ್ತಿದ್ದಾರೆ. ಪ್ರಾಸ್ತಾವಿಕ ಮಾತಿನ ಅಗತ್ಯ ಇಲ್ಲ ಅಂತ ನನಗೆ ಗೊತ್ತುಂಟು. ಯಾಕೆಂತಂದ್ರೆ ಈ ವೃತ್ತಿಯಲ್ಲಿ ತುಂಬಾ ವರ್ಷದ ಒಟ್ಟಿಗೆ ದುಡಿತಾ ಇದ್ದವರು. 15 ವರ್ಷದ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಒಂದು ಹಳ್ಳಿಯಿಂದ ಈ ಜಿಲ್ಲೆಗೆ ನಾನು ಆಗಮಿಸಿದಾಗ, ನನ್ನ ಊರು ನನ್ನ ನೆಲವನ್ನು ಬಿಟ್ಟು ಬರುವಾಗ ಕಾಣದ ಊರು, ಪರಿಚಯದ ಜನಗಳ ನಡುವೆ ಬದುಕುವುದು ಹೀಗೆ, ಬದುಕಿದ್ರು ಕೂಡ ನನ್ನನ್ನು ಹೀಗೆ ಸ್ವೀಕರಿಸ್ತಾರೆ ಎನ್ನುವ ಒಂದು ಸಣ್ಣ ಅವಮಾನ ಇಟ್ಟುಕೊಂಡು ಈ ಜಿಲ್ಲೆಗೆ ನಾನು ಕಾಲಿಟ್ಟಿದ್ದೆ. ಬಂದ ನಂತರ ನೀವು ಸ್ವಾಗತಿಸಿದ ರೀತಿ, ನೀವು ನೀಡಿದಂತಹ ಅತಿಥಿ ಸತ್ಕಾರ ಮತ್ತು ನನಗೆ ಸ್ಪಂದಿಸಿದ ರೀತಿಗೆ ಬಹುಶಃ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲಿಕ್ಕಿಲ್ಲ. ಜನ್ಮಭೂಮಿಯನ್ನು ಬಿಟ್ಟು ಕರ್ಮಭೂಮಿಯಲ್ಲಿ ದುಡಿಯುವ ಹಾಗೆ ನೀಡಿದಂಥ ಸಹಕಾರ ಬಹುಶಃ ದೈಹಿಕವಾಗಿ ನಡೆದರೂ ಕೂಡ ಈ 1-2 ದಿನಗಳಲ್ಲಿ ಸ್ವಲ್ಪ ಮಾನಸಿಕ ಒತ್ತಡಗಳನ್ನು ಕೂಡ ನಾವು ಅನುಭವಿಸಿದ್ದೇವೆ. ಆದರೂ ಕೂಡ ಸಂಘಕ್ಕೆ ನೀವು ನೀಡಿದಂಥ ಸ್ಪಂದನೆ ಮತ್ತು ಈ ಒಂದು ಸ್ಪಂದಿಸಿದ ರೀತಿಗಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಬಹುಶಃ ಈ ಸಲ ಜಿಲ್ಲಾ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನಾವು ಹೆಚ್ಚು ಯಾಕೆ ಖುಷಿ ಪಟ್ಟಿದ್ದೇವೆ ಅಂತಂದ್ರೆ, ನಮ್ಮದೇ ವೃತ್ತಿಯಲ್ಲಿ ದುಡಿತಿರುವಂತಹ 2 ದೈಹಿಕ ಶಿಕ್ಷಕರು ಮತ್ತು ಶಿಕ್ಷಕಿಯರಿಗೆ ಜಿಲ್ಲಾ ಪ್ರಶಸ್ತಿ ಸಿಕ್ಕಿದೆ. ಶಿಕ್ಷಕಿಯರಿಗೆ ಜಿಲ್ಲಾ ದೈಹಿಕ ಶಿಕ್ಷಕ ಸಂಘಕ್ಕೆ ಒಂದು ಅಸ್ತಿತ್ವವನ್ನು ತಂದುಕೊಟ್ಟವರು. ನನ್ನ ಹಾಗೆ ಬೇರೆ ಜಿಲ್ಲೆಯಿಂದ ಬಂದರೂ ಕೂಡ ಈ ಜಿಲ್ಲೆಯ ತನ್ನ ಕರ್ಮಭೂಮಿಯನ್ನು ತಿಳಿದುಕೊಂಡು ಅವಿಶ್ರಾಂತವಾಗಿ ದುಡಿದರು. ಹಾಗಾಗಿ ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿ ನಿಜಕ್ಕೂ ಅಭಿನಂದನೀಯ. ಆ ನೆಲೆಯಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಇದು ಪ್ರಾಸ್ತಾವಿಕ ಮಾತಾದರೂ ಕೂಡ ಅವರಿಗೆ ಒಂದು ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ತಿಳಿಸಿದ್ದೇನೆ. ಜೊತೆಗೆ ಮಿಲಿ ಪಾಯಸ್ ಬೇಡ, ನಮ್ಮ ಮಂಗಳೂರು ದಕ್ಷಿಣದವರು ಬೇರೆ ಬೇರೆ ತಾಲೂಕುಗಳಲ್ಲಿ ದುಡಿದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿದು, ನಮ್ಮ ಇಲಾಖೆಯಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಿ ಇವತ್ತು ಜಿಲ್ಲಾ ಪ್ರಶಸ್ತಿಗೆ ಹಾಜರಾಗಿದ್ದಾರೆ. ಅವರು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಶುಭಂ ಕರೋತಿ ಕಲ್ಯಾಣ ಆರೋಗ್ಯ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮಸ್ತುತೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನಾಯ ದೀಪೋ ಭರತಿ ಪಾಪಾಯ ಸಂಧ್ಯಾದೀಪ ನಮಸ್ತುತೆ. ನೋಡಿದಂತ ಒಂದು ವಿಶೇಷ ಏನಂದ್ರೆ, ನಮ್ಮ ದೈಹಿಕ ಶಿಕ್ಷಕರು ಒಟ್ಟಾಗಿ ಒಂದು ಕೆಲಸ ಮಾಡುವಂತಹ ವಿಧಾನ. ಅಂದ್ರೆ ಇಲ್ಲಿ ಯಾವುದೇ ಆಟೋಟ ಸ್ಪರ್ಧೆ ಇರಲಿ, ಅದರ ಮೊದಲು ನಿಮ್ಮ ಮೀಟಿಂಗ್ ಅನ್ನು ಬರೆದು ಅದರಲ್ಲಿ ಎಲ್ಲ ವಿಷಯಗಳನ್ನು ಹಂಚಿ ಒಟ್ಟಾಗಿ ನೀವು ಕೆಲಸ ಮಾಡ್ತೀರ. ಆ ವಿಷಯವನ್ನು ನಮ್ಮ ವಿದ್ಯಾರ್ಥಿಗಳು ನೋಡ್ತಾರೆ.
ನೀವು ಹೇಗೆ ಕೆಲಸ ಮಾಡ್ತೀರಂತ, ಅದು ನಮಗೆ ಸ್ಫೂರ್ತಿ ನೀಡಿದಂಥ ಒಂದು ವಿಷಯವಾಗಿದೆ. ಇವತ್ತು ನಮ್ಮ ಈ ವೇದಿಕೆಯಲ್ಲಿ ಇಬ್ಬರು ಜಿಲ್ಲಾ ಮಟ್ಟದಲ್ಲಿ ಉತ್ತಮ ದೈಹಿಕ ಶಿಕ್ಷಕ ಎಂಬ ಪ್ರಶಸ್ತಿ ಪಡೆದವರಿದ್ದಾರೆ. ಅವರಿಗೆ ನಮ್ಮ ಶಿಕ್ಷಣ ಸಮೂಹ ಸಂಸ್ಥೆ ಹಾಗೂ ಸಂತ ಸೆಬಾಸ್ಟಿಯನ್ ಧರ್ಮ ಕೇಂದ್ರದ ಪರವಾಗಿ ನಾವು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಪವಿತ್ರ ಗ್ರಂಥದಲ್ಲಿ ಹೇಳಿದಂತೆ ಅಲ್ಲಿ ಒಂದು ವಿಷಯ ಇದೆ, ಸ್ಪರ್ಧೆ ಎಂದರೆ ಎಲ್ಲರೂ ಭಾಗವಹಿಸ್ತಾರೆ, ಆದರೆ ಸ್ಪರ್ಧೆಯಲ್ಲಿ ವಿಜೇತರಾಗುವುದು ಒಬ್ಬ ವ್ಯಕ್ತಿ ಮಾತ್ರ. ಆದರೆ ಆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸ್ಫೂರ್ತಿ ನೀಡುವವರು ನೀವು. ಇವತ್ತು ನಾವು ಯಾವುದೇ ಒಂದು ಕೆಲಸಕ್ಕೆ ಹೋಗುವಾಗ ಅಥವಾ ಯಾವುದೇ ಒಂದು ಉನ್ನತ ಶಿಕ್ಷಣಕ್ಕೆ ಹೋಗುವಾಗ ಅವ್ರು ಕೇಳುವಂಥ ಎರಡು ವಿಷಯ ಏನಂದ್ರೆ, ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಬಗ್ಗೆ ನೀವು ನಮಗೆ ವೈದ್ಯಕೀಯರ ಸರ್ಟಿಫಿಕೇಟ್ ನೀಡಬೇಕಂತ. ನಾವು ಮೆಂಟಲಿ ಹೆಲ್ತ್ ಆಗಿದ್ರೆ ಪರವಾಗಿಲ್ಲ, ಸಾಕಾಗಲ್ಲ, ಅದರ ಜೊತೆಗೆ ಫಿಸಿಕಲ್ ಫಿಟ್ನೆಸ್ ಗಟ್ಟಿಯಾಗಿರ್ಬೇಕು. ಅದಕ್ಕೆ ನಾವು ಚಿಕ್ಕಂದಿನಿರುವಾಗ ಸ್ಫೂರ್ತಿ ನೀಡುವವರು ನೀವು. ಅದಕ್ಕೆ ನಿಮಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಆಗುವಂಥ ಎಲ್ಲ ಇಲಾಖೆ ಎಲ್ಲ ಸ್ಪರ್ಧೆಗಳಿಗೆ ಹಾಗೂ ಎಲ್ಲ ಆಟೋಟ ಸ್ಪರ್ಧೆಗಳನ್ನು ನಾನು ಒಳ್ಳೆಯದನ್ನು ಕೋರುತ್ತೇನೆ. ಕರಿಮುಗಿಲ ಬಾರಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ಕರಿಮುಗಿಲ ಬಾರಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ, ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ, ಜೀವನದ ನೂರು ಕನಸು ನನಸಾಗಿದೆ, ಮುನಿಸೇತಕ್ಕೆ ಈ ಬಗೆ ಮೂಡಿದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಹೊಸ ಬಾಳ ಬಾಳಿನಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ, ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ, ವಾಗರ್ಭದಂತೆ ನಮ್ಮ ಈ ಮೈಮನ ಜತೆ
ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ. ಒಂದು ಕಡೆ ಕಬೀರದಾಸರು ಹೇಳ್ತಾರೆ, ದೇವರು ಮತ್ತು ಶಿಕ್ಷಕರನ್ನ ನಿಮ್ಮ ಮುಂದೆ ಇಟ್ಟರೆ ನೀವು ಯಾರನ್ನು ಫಸ್ಟ್ ಆಯ್ಕೆ ಮಾಡ್ತೀರಿ ಅಂತೇಳಿ ಕೇಳ್ತಾರಂತೆ ಕಬೀರದಾಸರಿಗೆ ಕೇಳುತ್ತಾರಂತೆ. ಕಬೀರದಾಸರು ಹೇಳ್ತಾರಂತೆ, ನಾನು ಫಸ್ಟು ಕೈ ತೋರಿಸೋದು, ಬೆರಳು ತೋರಿಸುವಂಥದ್ದು ಅದು ಶಿಕ್ಷಕನಿಗೆ, ದೇವರಿಗೆ ಅಲ್ಲ ಅಂತ. ಅದಕ್ಕೆ ಮುಂದೆ ಹೋಗಿ ಅದಕ್ಕೆ ಒಂದು ಅರ್ಥಪೂರ್ಣವನ್ನು ಕೊಟ್ಟರು ಅವರು. ಯಾಕೆ ನಾನು ಫಸ್ಟ್ ಆಯ್ಕೆ ಮಾಡೋದು ದೇವರನ್ನು ಬಿಟ್ಟು ನಾವು ಶಿಕ್ಷಕರನ್ನ ಯಾಕೆ ಆಯ್ಕೆ ಮಾಡೋದು ಅಂತ ಹೇಳಿದರೆ, ಇವತ್ತು ಒಂದು ಮಗುವಿಗೆ ದೇವರಂದ್ರೆ ಯಾರು ಅಂತೇಳಿ ಕಳಿಸುವಂಥದ್ದು ಅವ ಶಿಕ್ಷಕ. ಹಾಗಾಗಿ ಆ ದೇವರು ಇದ್ದಾನೆ ಅಂತೇಳಿ ಹೇಳಿಕೊಳ್ಳುವಂಥದ್ದು ಕೂಡ ಶಿಕ್ಷಕ. ಅದರ ಸಂಪೂರ್ಣ ಹಿಂದೆ ಅವನಿಗೆ ಮಾರ್ಗದರ್ಶನ ಕೊಟ್ಟು ದೇವರಿಗಿಂತ ಮೊದಲು ಸಮಾಜ ದೊಡ್ಡದು ಅಂತ ಹೇಳುವುದನ್ನು ತೋರಿಸಿಪಡಿಸುವ ಕೂಡ ಶಿಕ್ಷಕ. ಹಾಗಾಗಿ ಕಬೀರದಾಸರು ಹೇಳಿರುವಂಥದ್ದು ಶಿಕ್ಷಕರಿಗೆ ಮೊದಲ ಪ್ರಾಧಾನ್ಯತೆ ಕೊಡುವಂಥದ್ದು. ಇದು ನಾವು ನಮ್ಮನ್ನು ಹೊಗಳ್ಕೊಳ್ಳುವಂಥದ್ದಲ್ಲ. ಇವತ್ತು ಸಮಾಜದಲ್ಲಿ ಶಿಕ್ಷಕರಿಗೆ ದೊಡ್ಡ ಗೌರವ ಉಂಟು, ನಮಗೆಲ್ಲ ಗೊತ್ತುಂಟು. ಸಮಾಜದ ಮಾರ್ಗದರ್ಶಕರು ಎಲ್ಲ ಹೇಳ್ತೇವೆ. ಆದರೆ ಎಲ್ಲಿಯೂ ನಾವು ಪ್ರಶಸ್ತಿಗಳನ್ನು ಅಥವಾ ನನಗೆ ಮನ್ನಣೆ ಬೇಕು, ಗೌರವಗಳು ಬೇಕು ಅಂತ ಎಲ್ಲಿಯೂ ಅದಕ್ಕಾಗಿ ಹೋರಾಡಿದಂಥ ಶಿಕ್ಷಕರು ಬಹಳ ಕಡಿಮೆ ಇದ್ದಾರೆ, ಇಲ್ಲ ಅಂತ ಇಲ್ಲ, ಕಡಿಮೆ. ಅವರಿಗೆ ಹೋರಾಡುವುದು ಎಲ್ಲಿ ಅಂತ ಹೇಳಿದ್ರೆ, ಇಂದಿನಿಂದ ನಮ್ಮಂಥ ಸಂಘಗಳು ಸಪೋರ್ಟ್ ಮಾಡುವಾಗ ನೀನು ಒಳ್ಳೆ ಸಾಧನೆ ಮಾಡಿರ್ತಿ ಮಾರಾಯ, ಏನೋ ಒಂದು ಅಪ್ಲಿಕೇಶನ್ ಹಾಕು. ಯಾಕಂದ್ರೆ ಅಪ್ಲಿಕೇಶನ್ ಹಾಕದೆ ಇಲ್ಲಿ ಏನು ಪ್ರಶಸ್ತಿಗಳು ಸಿಗುವುದಿಲ್ಲ. ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ, ಅದೆಷ್ಟೋ ದೈಹಿಕ ಶಿಕ್ಷಣ ಶಿಕ್ಷಕರು, ನಾನು ಶಿಕ್ಷಕರ ದೈಹಿಕ ಶಿಕ್ಷಕರನ್ನು ಹೊಗಳುತ್ತಾರೆ. ನಮ್ಮ ವೃತ್ತಿ ಧರ್ಮ, ನಮ್ಮ ದೈಹಿಕ ಶಿಕ್ಷಕರು ಒಂದು ಮಾತು ನಾವು ಮೆಚ್ಚಲೇಬೇಕಾಗುತ್ತೆ. ಇವತ್ತು ಸಮಾಜದಲ್ಲಿ ಒಂದು ಶಾಲೆ ಮತ್ತು ಸಮಾಜವನ್ನು ಒಂದು ಸಾಮಾನ್ಯ ಲೆವೆಲಲ್ಲಿ ಒಂದೇ ದಾರಿಯಲ್ಲಿ ಕೊಂಡೋಗುವಂಥ ಪ್ರಯತ್ನ ಅದು ದೈಹಿಕ ಶಿಕ್ಷಣ ಶಿಕ್ಷಕರು. ಒಂದು ಶಾಲೆ ಉಳಿಬೇಕು ಅಂತಾದರೆ ಅಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಪಾತ್ರ ಮಹತ್ವದ್ದು. ಒಂದು ಮಗುವಿಗೆ ಈ ಸಮಾಜ ಅಂದರೆ ಏನು ಅಂತೇಳಿ ಗೊತ್ತು ಮಾಡುವಂಥದ್ದು ದೈಹಿಕ ಶಿಕ್ಷಣ ಶಿಕ್ಷಕರು. ಶಾಲೆಯಲ್ಲಿ ಎಲ್ಲ ಮಕ್ಕಳನ್ನು ಒಂದೇ ಕಡೆ ಕೇಂದ್ರೀಕರಿಸುವ ಹಾಗೆ ಮಾಡುವಂಥ ಶಕ್ತಿ ಇರುವಂಥದ್ದು ಎಲ್ಲರಿಗುಂಟು, ವಿಶೇಷವಾಗಿ ಆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ. ಇದೆಲ್ಲವೂ ನಮಗೆ ಕೊಡುವಂಥ ಇಲಾಖೆ ಕೊಡುವಂಥ ಕೆಲಸ ಅಲ್ಲ, ಇದು ಮಾಡಲೇಬೇಕಾದ ಕೆಲಸ ಅಲ್ಲ, ಮಾಡಲೇ ಬಾರದಂಥ ಕೆಲಸಗಳು ಆಟೋಮೆಟಿಕ್ ತನ್ನಿಂತಾನೇ ಆಗ್ತಾ ಇರುವಂಥ ಕೆಲಸಗಳು. ಹಾಗಾಗಿ ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ವಿಶೇಷವಾದ ಒಂದು ಸ್ಥಾನಮಾನ ಇದೆ. ಇವತ್ತು ನಾವೆಲ್ಲ ಕಳೆದ ವರ್ಷ ನೀವು ನೋಡಿದರೆ ಜಿಲ್ಲಾ ಪ್ರಶಸ್ತಿಯಲ್ಲಿ ಒಂದೇ ಒಂದು ಪ್ರಶಸ್ತಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಿಗಲಿಲ್ಲ. ಕಾರಣ ಏನು? ನಾವು ಹಾಕಲೇ ಇಲ್ಲ. ಹಾಕಿದರೆ ಬಂದೇ ಬರ್ತದೆ. ಯಾಕೆ? ಇವತ್ತು ಎಷ್ಟೋ ಮಕ್ಕಳನ್ನ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಸಂಘಟನೆ ಮಾಡಿ 2 ಲಕ್ಷ 3 ಲಕ್ಷ ಖರ್ಚು ಮಾಡಿ ಇಡೀ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಕೆಲಸವನ್ನು, ನಿನ್ನೆ ನಡೆದಂಥ ವಿಭಾಗ ಮಟ್ಟದ ಪಂದ್ಯಾಟ, ಕಬಡ್ಡಿ ಪಂದ್ಯಾಟ ಎಷ್ಟು ಒಳ್ಳೆ ಮಟ್ಟಿಗೆ ಹೆಸರು ಪಟ್ಟಿದೆ ಅಂದರೆ, ಹೋದಲ್ಲೆಲ್ಲ ಅದೇ ಹೆಸರು. ಏನು ಮಾಡಿದ್ರು ಬಂದು ಈ ಘಟ್ಟ ಸೈಡಿಂದ ಬರುವವರು ತಿಂದು ಹೋಗೋದಕ್ಕೆ ಸುದ್ದಿ ಇದೆ. ಎಲ್ಲರೂ ಪಾಯಸ ಬೇಕು, ಅದು ಬೇಕು, ಇದು ಬೇಕು. ಹೀಗೆ ಅಲ್ಲೆಲ್ಲ ನಾವು ಹೋಗುವಾಗ ಏನು ಮಾಡ್ತೇವೆ? ಹಣ ಕೊಟ್ಟು ಹೋಟ್ಲಲ್ಲಿ ತಿಂದು ಬಿಟ್ಟು ಹೋಗ್ತೇವೆ. ಇಲ್ಲಿ ಬಂದ ಕೂಡಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಆ ದೈಹಿಕ ಶಿಕ್ಷಕರ ಕರ್ತವ್ಯಗಳು, ಕೊಟ್ಟಂಥ ಕೆಲಸವನ್ನು ಮಾಡುವಂಥ ರೀತಿ, ಹಾಗಾಗಿ ಅದಕ್ಕೋಸ್ಕರ ನಮಗೆ ವಿಶೇಷವಾದ ಪ್ರಾಧಾನ್ಯತೆ ಬಂದಿದೆ. ಮುಖ್ಯವಾಗಿ ಅಭಿನಂದನಾ ಭಾಷಣದಲ್ಲಿ ನಾನು ಅಭಿನಂದನೆ ಬಗ್ಗೆ ಒಂದು 2 ಮಾತು ಹೇಳಲೇಬೇಕಾಗ್ತದೆ. ಇವತ್ತು ಲಿಲ್ಲಿ ಮೇಡಮ್ ಅವರಿದ್ದಾರೆ, ಅವರಿಗೆ ಮತ್ತು KH ನಾಯಕ್ ಅವರಿಗೆ ಇಬ್ಬರಿಗೆ ಸನ್ಮಾನ ಮಾಡ್ತೇವೆ ಅಂತೇಳಿ ಇವತ್ತು ನಾವು ನಿಘಂಟು ಮಾಡಿ ಕಾರ್ಯಕಾರಿಣಿ ಮೀಟಿಂಗ್ಗೆ ಸಭೆ ಮಾಡಿ ಅದನ್ನು ತುರ್ತುವಾಗಿ ಮಾಡಬೇಕು, ಇವತ್ತೇ ಮಾಡಬೇಕು. ಇಲ್ಲಾಂದ್ರೆ ಪ್ರಶಸ್ತಿ ಸಿಕ್ಕಿದ ಕೂಡಲೇ ಅದಕ್ಕೆ ನಾವು ಅಭಿನಂದನೆ ಮಾಡಬೇಕು. 1 ತಿಂಗಳು ಬಿಟ್ಟು ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ಅರ್ಥ ಇಲ್ಲ. ಈ ನೆಲೆಯಲ್ಲಿ ಇವತ್ತು ಇವರಿಬ್ಬರನ್ನು ಕರೆಸಿದ್ದೇವೆ. ಒಂದು ನಮ್ಮ ಲಿಲ್ಲಿ ಮೇಡಮ್ ಅವರ ಬಗ್ಗೆ ಒಂದು 2 ನಿಮಿಷ ಅದರ ಬಗ್ಗೆ ನಾವು ಸನ್ಮಾನ ಪತ್ರ ಓದ್ತೇವೆ. ಇವತ್ತು ನಾವೆಲ್ಲರೂ ಏನೇನೋ ಎಂಥವ್ರನ್ನೆಲ್ಲ ನೋಡಿದ್ದೇವೆ, ಎಲ್ಲರೂ ಕಷ್ಟಪಡುವವರು. ಅದರಲ್ಲಿ ಲಿಲ್ಲಿ ಮೇಡಮ್ ಅವರ ಕಥೆ ಅಂತಂದರೆ, ನೀವು ಸರಿಯಾಗಿ ಅವರನ್ನು ಕಂಪ್ಲೀಟ್ ಗಮನಿಸಿ, ಅವರ ಚಟುವಟಿಕೆಗಳು ಎಲ್ಲವನ್ನು ಗಮನಿಸಿ, ಯಾವುದೇ ಭೇದ ಭಾವ ಇಲ್ಲ, ಎಲ್ಲರಲ್ಲಿ ಒಂದೇ ರೀತಿ ಬೆರೆಯುವಂಥ ಒಂದು ಮನೋಭಾವನೆಯನ್ನು ಹೊಂದಿದವರು. ಏನು ಕ್ರೀಡಾಕೂಟ ಕೊಡಿ, ಅವರು ಈಗ ಬಂಟ್ವಾಳ ತಾಲೂಕಿನಲ್ಲಿ 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ, ನಮ್ಮ ತಾಲೂಕಲ್ಲಿ ಬಂದು ಸೇವೆ ಸಲ್ಲಿಸಿದ್ದಾರೆ, ದೈಹಿಕ ಪರಿವೀಕ್ಷಣಾಧಿಕಾರಿಗಳಾಗಿ ಕೆಲಸ ಮಾಡಿದ್ದಾರೆ, ಈಗ ದೈಹಿಕ ಶಿಕ್ಷಕರಾಗಿ ಮಾಡಿದ್ದಾರೆ. ಪ್ಲಸ್ ಅದರೊಟ್ಟಿಗೆ ಯೋಜನಾ ಸೇವಾ ಕ್ರೀಡಾಧಿಕಾರಿಗಳಿಗೆ ಕೂಡ ಕಾರ್ಯವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಏನೇ ಒತ್ತಡದ ಸಮಯ ಸಂದರ್ಭ ಬಂದರೂ ಕೂಡ ಬಹಳ ನೀಟಾಗಿ ತಾಳ್ಮೆಯಿಂದ ನಗುಮುಖದೊಂದಿಗೆ ತಗೊಂಡು ಹೋಗುವಂಥ ಒಂದು ಗುಣ ಉಂಟಲ್ಲ, ಅದು ಎಲ್ಲರಿಗೂ ಬರುವುದಿಲ್ಲ. ಒಂದು ಕೆಲಸ ಕೊಟ್ಟ ಕೂಡಲೇ ಪಟ ಅಂದ್ರೆ ನಾವು ಹೆದರಿಕೊಂಡು ಹೋಗುವವರು ತುಂಬ ಮಂದಿ ಇರ್ತಾರೆ.
ಇವತ್ತು ಯಾವುದೇ ಒಂದು ಸಂಘಟನೆ ಒಂದು ಕಬಡ್ಡಿ ಮಟ್ಟ ತಾಲೂಕು ಮಟ್ಟ ಮಾಡಿ ಅಂತೇಳಿ ಒಂದು ಶಾಲೆಗೆ ಒಪ್ಪಿಕೊಂಡ್ರೆ ಶಾಲೆಯಲ್ಲಿ ಯಾರು ಬೇಡ ಅಂತ ಹೇಳ್ತಾರೆ. ಬೇಡ ಅದು ಮಾಡ್ಲಿಕ್ಕೆ, ಯಾಕೆಂದ್ರೆ ಸುಲಭ ಅಲ್ಲ, ಅಷ್ಟು ಸುಲಭವಾಗಿ ಒಂದು ಸಂಘಟನೆ ಮಾಡ್ಲಿಕ್ಕೆ ಬಹಳ ಸುಲಭದ ಕೆಲಸ ಅಲ್ಲ. ಆ ಒಂದು ಚಾಣಚಕ್ಯತೆ ಆಗ್ಬೋದು, ಬೆರೆಯುವಂಥ ರೀತಿ ಆಗಿರ್ಬೋದು, ಮುಗುಳ್ನಗೆಯಿಂದ ಎಲ್ಲರನ್ನು ಕೊಂಡೋಗುವಂಥ ಶೈಲಿ ಆಗಿರ್ಬೋದು, ಆ ಕಾರ್ಯಚಟುವಟಿಕೆಯಿಂದಾಗಿ ಪ್ಲಸ್ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಮಕ್ಕಳನ್ನ ಕೊಂಡೋದಂಥ ರೀತಿಯನ್ನು ಗುರುತಿಸಿ ಇವತ್ತು ನಮ್ಮ ಲಿಲ್ಲಿ ಮೇಡಮ್ ಅವರಿಗೆ ಒಂದು ಅತ್ಯುನ್ನತ, ನಮಗೆಲ್ಲ ಬಹಳ ಖುಷಿ ಆಯಿತು. ನಾವು ಅವರಿಗೆಲ್ಲ ಸಪೋರ್ಟ್ ಮಾಡಿದ್ದೇವೆ. ನೀವು ಒಂದು ಅಪ್ಲಿಕೇಶನ್ ಹಾಕಿ, ಇಲ್ಲಾಂದರೆ ಈ ಶಿಕ್ಷಣ ಇಲಾಖೆ ನಮಗೆ ಕೊಡುವುದಿಲ್ಲ. ಶಿಕ್ಷಣ ಇಲಾಖೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಹಿಂದ್ಗಡೆ ಎಲ್ಲ ಸ್ವಲ್ಪ ಇವರು ಅದರೆಲ್ಲ ಇದ್ದಾರೆ, ನಮ್ಮ ಕೋಡಿಜಾಲರೆಲ್ಲ ಇದ್ದಾರೆ. ಏನಾಗಿದೆ ಅಂದರೆ ನಾವು ಸಂಘ ಒಳ್ಳೆದುಂಟು. ಇವತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘ ಇದೆ, ಮುಖ್ಯೋಪಾಧ್ಯಾಯರ ಸಹಕಾರ ಸಂಘ ಇದೆ. ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ, ನಾವೆಲ್ಲರೂ ಒಂದೇ. ನಾವು ಹುಟ್ಟಿದ್ದೇ ಮಕ್ಕಳನ್ನ ಬೆಳೆಸಲಿಕ್ಕೆ, ಹಾಗಾಗಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಈ ಇಲಾಖೆಗೆ ಕೆಲವೊಮ್ಮೆ ಏನಾಗ್ತದೆ, ತಾರತಮ್ಯಗಳು. ದೈಹಿಕ ಶಿಕ್ಷಕರಿಗೆ ಮುಖ್ಯೋಪಾಧ್ಯಾಯರು ಸಿಗಬಾರ್ದು, ಏನಪ್ಪ ನಾವು BPEd, MPEd, NAS, ಇಲ್ಲಿ ದರ್ಶನ್ PhD, ಇವರು NAS, ನಮ್ಮ ಶಾಂತರಾಮ್ ಅವರು ಈಗ ರಾಜೀವ್ ನಾಯ್ಕ MPEd ಮಾಡಿದ್ರು. ಎಷ್ಟು ಇವತ್ತು ಲಿಲ್ಲಿ ಪಾಯಸ್ ಅವರು MPEd ಮಾಡಿದ್ದಾರೆ. ಎಂತ ತಾಳ್ಮೆ ಅವರು, ಯಾಕೆ ಏನು ಕೊಟ್ಟರೆ ಏನು ಮುಖ್ಯೋಪಾಧ್ಯಾಯರು ಗೊತ್ತೇ ದೊಡ್ಡ ಕೆಲಸವ. ಇವತ್ತು ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕರು ಒಟ್ಟಿಗಿದ್ರೆ ಮಾತ್ರ ಸಂಸ್ಥೆ ಬೆಳೆಯುತ್ತದೆ. ಅದರಲ್ಲಿ ಒಂದು ಸಣ್ಣ ಒಂದು ಇದೆಲ್ಲ ಯಾಕೆ ಅಂತ ಹೇಳ್ತೇನೆ ಅಂದರೆ, ಅಂಥ ಒಂದು ಒಳ್ಳೆಯ ಗುಣ ವ್ಯಕ್ತಿತ್ವ ಇದ್ರೆ ನಮಗೆ ಅವಕಾಶ ಇಲ್ಲ. ಆದ್ರೆ ನಾವು ಬಾಯಿ ಬಿಟ್ಟು ನನ್ನ ಮುಖ್ಯೋಪಾಧ್ಯಾಯ ಮಾಡುವಂತ ಯಾರಲ್ಲಿ ಕೇಳಿದ್ರೆ ಒಪ್ಪುದಿಲ್ಲ. ಯಾಕೆ ಹೇಳಿ, ಯಾರಿಗೆ ಬೇಕು? ಈ ಸಮಾಜ ನಮ್ಮನ್ನು ಗುರುತಿಸದೆ ನೀನೇಪ್ಪ ಅಂತ. ನಮಗೆ ಆ ಮುಖ್ಯೋಪಾಧ್ಯಾಯ ಹುದ್ದೆಗಿಂತ ದೊಡ್ಡದ ಅದುವೇ ಆಯಿತು. ಆ ಮಕ್ಕಳು ಮತ್ತು ಸಮಾಜದಲ್ಲಿ ಸಿಗುವ ಬೆಲೆ ಉಂಟಲ್ಲ, ಅದು ನಮಗಿಂತ ದೊಡ್ಡ ಈ ಪ್ರಶಸ್ತಿಗಳು ಅದರ ಎದುರು ಯಾವುದಿಲ್ಲ. ಹಾಗಾಗಿ ನಾವು ಯಾವುದಕ್ಕೂ ಕುಂದುಕೊರತೆಗಳಿಗೆ ಹೆದರದೆ ನಮ್ಮ ಲಿಲ್ಲಿ ಮೇಡಮ್ ಅವರು ಬಹಳ ಒಳ್ಳೆಯ ರೀತಿಯ ಸಂಘವನ್ನು ಮುನ್ನಡೆಸುವ ರೀತಿಯಾಗಿರ್ಬೋದು. ಉಪಾಧ್ಯಕ್ಷೆಯಾಗಿ ಅವರಿಗೆ ವಿಶೇಷವಾಗಿ ಇವತ್ತು ಪ್ರಶಸ್ತಿ ಸಿಕ್ಕಿದೆ, ಬಹಳ ಖುಷಿಯಾಯಿತು. ಏನೆಲ್ಲ ಒತ್ತಡ ಇದ್ರೂ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆಗಮಿಸಿದಿರಿ. ಮುಖ್ಯವಾಗಿ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿರ್ಬೋದು ಕೋಡಿಜಾಲ ಅವರ ಸಮ್ಮುಖದಲ್ಲಿ ಅವರಿಗೆ ಅಭಿನಂದನೆ ಇಟ್ಟುಕೊಂಡಿದ್ದೇವೆ. ಲಿಲ್ಲಿ ಮೇಡಮ್ ನಮಗೆ ಪೂರ್ವಕ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮತ್ತೊಬ್ಬರು ಗಡ್ಡ ಅಲ್ಲ, ಚಂದ ಮಾಡಿ ಏನಿಲ್ಲ ಕೂತ್ಕೊಂಡಿದ್ದಾರೆ ನೋಡಿ, ಎಷ್ಟು ಸುಲಭವಾಗಿ. ಅದರ ಒಳಗಡೆ ಎಷ್ಟು ಟೆನ್ಷನ್ ಉಂಟು ಅಂತ ಅವರಿಗೆ ಒಬ್ಬನಿಗೆ ಮಾತ್ರ ಗೊತ್ತು. KH ನಾಯಕರು ಅವರ ಬಯೋಡಾಟ ಬರೀಲಿಕ್ಕೆ ಎಷ್ಟು ದೊಡ್ಡದಿತ್ತು. ನಾನು ಒಂದು 10 ನಿಮಿಷದಲ್ಲಿ ಬರೆದು ಬಿಟ್ಟೆ, ಅದನ್ನೆಲ್ಲ ಶಾರ್ಟ್ ಔಟ್ ಮಾಡಿ ಅಭಿನಂದನಾ ಕಾರ್ಯಕ್ರಮ ನಿನ್ನೆ ರಾತ್ರಿ 12 ಗಂಟೆಗೆ ಮಾಡಿದಿರಲಿ. ಅದು ಅವರ ಬಯೋಡಾಟ ಎಲ್ಲ ನೋಡೋ ಗೊತ್ತಾಯಿತು. ನಮಗೆ ಗೊತ್ತಿಲ್ಲ, ತುಂಬ ಮಂದಿಗೆ ನಮ್ಮ ದೈಹಿಕ ಶಿಕ್ಷಕರಿಗೆ ಅದರ ವಿಷಯನೇ ಗೊತ್ತಿಲ್ಲ. ಯಾಕೆಂದರೆ ಅವರು ಮಾಡಿದ ಕಾರವಾರ ನೋಡಿದರೆ ತುಂಬ ಇದೆ. ಅದೊಂದು 2 ಮಾತು ಏನಪ್ಪ ಅಂತಂದರೆ, ಜಿಲ್ಲಾ ಸಂಘದ ಅಧ್ಯಕ್ಷನಾಗುವಂಥದ್ದು ಬಹಳ ಸುಲಭದ ವಿಚಾರ ಅಲ್ಲ. ಜಿಲ್ಲಾ ಸಂಘದ ಅಧ್ಯಕ್ಷ ಆಗಿ ಅದರಲ್ಲಿ ಮುನ್ನಡೆಸಬೇಕು ಅಂತಂದರೆ, ಕೆಲವು ಈಗ ಮಾಧ್ಯಮಗಳು ಬಂದಿದೆ, ಎಲ್ಲರೂ ವಾಟ್ಸಪ್ ಇಷ್ಟು ತನಕ ಮೆಸೇಜ್ ಮಾಡಿ ನೀವೆಲ್ಲ ನೋಡಿಲಿಕ್ಕಿಲ್ಲ, ಮಾಡುವುದೇ ಇಲ್ಲ. ಅವರು ಎಲ್ಲ ಏನಿದ್ರು ಕೂಡ ಬೈ ಹ್ಯಾಂಡಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಕಾದು ಹೋಗುದು, ಅಲ್ಲಿಂದ ಕಾದು ಬರುವುದು, ಏನು ಕುಂದುಕೊರತೆಗಳು ಉಂಟು, ಯಾವ ಶಾಲೆ ಇಲ್ಲಿಂದ ಗುತ್ತಿಗಾರ ಆಗಿರ್ಬೋದು, ಸುಳ್ಯ ಆಗಿರ್ಬೋದು, ಏನೋ ಒಂದು ಸಮಸ್ಯೆ ಅಂತಂದರೆ ಅದರ ಹಿಂದ್ಗಡೆ ಖಾಲಿ ದೈಹಿಕ ಶಿಕ್ಷಕರಿಗೆ ಮಾತ್ರ ಅಲ್ಲ, ಆ ಶಾಲೆಗೆ ಸಂಬಂಧಪಟ್ಟ ಶಿಕ್ಷಕರು ಆಗಿರ್ಬೋದು, ಕ್ಲರ್ಕ್ಗಳು ಆಗಿರ್ಬೋದು, ಅವರಿಗೆ ಸಮಸ್ಯೆ ಇದ್ರು ಕೂಡ ಅದನ್ನು ತಗೊಂಡು ಹೋಗುವಂಥ ರೀತಿ, ಅದನ್ನು ಬಗೆಹರಿಸುವಂಥ ರೀತಿ. ಅದಕ್ಕಿಂತ ಮುಖ್ಯವಾಗಿ ಅವರ ಮತ್ತೊಂದು ಗುಣ ಉಂಟು, ಬಹಳ ತಾಳ್ಮೆ ಮನುಷ್ಯ. ನೀವು ಏನು ಬೇಕಾದ್ರೂ ಬೈಯಿರಿ, ಎದುರು ಬೈಯಿರಿ, ಏನು ಟೆನ್ಷನ್ ಮಾಡೋದಿಲ್ಲ ಅವರು. ಎಂತ ಟೆನ್ಷನ್ ಮಾಡಿ ನಮಗಂದ್ರೆ ಒಮ್ಮೆ ಹೀಗೆ ಮಾಡಿದ್ರೆ ನಾವು ಬಿಡುದಿಲ್ಲ ಅಂತ ಆಗ್ತದೆ. ಅವರಿಗೆ ಆ ಮನುಷ್ಯನೇ ಅದೇ ರೀತಿ ಅಲ್ಲ, ಬೈದ್ರ ಚಂದ ಮಾಡಿ ಬೈ, ನಮ್ಮ ಕೆಲಸ ನಾವು ಮಾಡಿಕೊಂಡು ಹೋಗುವ ಆ ರೀತಿ ಒಂದು ತಾಳ್ಮೆ ಇರುವಂಥ ವ್ಯಕ್ತಿ ಅಂತ ಹೇಳಿದ್ರೆ KH ನಾಯಕರು. ವಿಶೇಷವಾಗಿ ನೀವೆಲ್ಲ ನೋಡಿರ್ಬೋದು, ಕಳೆದ ವರ್ಷ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾಟವನ್ನು ಬಹಳ ಅದ್ಭುತವಾಗಿ ಸುರತ್ಕಲ್ನಲ್ಲಿ ಸಂಘಟನೆ ಮಾಡಿ ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ವಾಲಿಬಾಲ್ ಅನ್ನು ಒಂದು ಹೊನಲು ಬೆಳಕಲ್ಲಿ, ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಅನ್ನ ಬಹಳ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಿದಂಥ ಕೀರ್ತಿ ನಮಗೆ ಹೆಸರುಪಡುತ್ತದೆ. ಆ ಮಳೆ ಹನಿಯು ಕಾದ ಕಬ್ಬಿಣದ ಮೇಲೆ ಉದುರಿದರೆ ಕ್ಷಣಾರ್ಧದಲ್ಲಿ ಆವಿಯಾಗುತ್ತದೆ. ತಾವರೆಯ ದಡಗಳ ಮೇಲೆ ಉದುರಿದರೆ ಕೆಲವು ಗಂಟೆಗಳ ಕಾಲ ಫಲಪಡಿಸುತ್ತದೆ. ಅದೇ ಸಮುದ್ರದ ನೆತ್ತಿಯ ಮೇಲೆ ಬಾಯಿ ತೆರೆದು ಕಾದಿರುವ ಚಿಪ್ಪಿನಲ್ಲಿ ಬಿದ್ದರೆ ಅದು ಶಾಶ್ವತ ಬೆಳೆಯುವ ಸ್ವಾತಿ ಮುತ್ತಾಗುತ್ತದೆ. ನಮ್ಮಲ್ಲಿ 2 ಸ್ವಾತಿ ಮುತ್ತುಗಳಿದ್ದಾರೆ ಇವತ್ತು. ಇಡೀ ಜಿಲ್ಲೆಯ ಪರವಾಗಿ ಎಲ್ಲ ಶಿಕ್ಷಕರು, ಅಂದ್ರೆ ಇಲ್ಲಿ ಸಹ ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು ಅಂತ ಇಲ್ಲ, ಎಲ್ಲ ಶಿಕ್ಷಕರೊಂದಿಗೆ ಸ್ಪರ್ಧೆ ಮಾಡಿ 2 ಸ್ವಾತಿ ಮುತ್ತುಗಳಾಗಿ ಇವತ್ತು ಬೆಳಕಿಗೆ ಬಂದಿದ್ದಾರೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಯೊಂದಿಗೆ 3 ಅದ್ಭುತವಾದ ಶಕ್ತಿಗಳನ್ನು ತೊಡಗಿಸಿಕೊಂಡು ಇವತ್ತು ನಮ್ಮೆದುರಿಗೆ ಮಿಂಚಿದಿರುವಂತಹ 2 ದೈಹಿಕ ಶಿಕ್ಷಣ ಶಿಕ್ಷಕರು, ಒಬ್ಬರು ಶ್ರೀಮತಿ ಲಿಲ್ಲಿ ಪಾಯಸ್ ಅವರು ಆಸನವನ್ನ ಸ್ವೀಕರಿಸಿಕೊಳ್ಬೇಕು. ನಮ್ಮ 2 ದೈಹಿಕ ಶಿಕ್ಷಣ ಶಿಕ್ಷಕರು ಇವತ್ತು ನಮಗೆಲ್ಲರಿಗೂ ತುಂಬಾ ಖುಷಿಯನ್ನು ನೀಡಿದೆ. ಇವತ್ತು ಅವರು
ಜಿಲ್ಲೆಯ ಅತ್ಯುತ್ತಮ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದ್ದಾರೆ. ಅವರ ಸಾಧನೆ ನಿಮಗೆಲ್ಲರಿಗೂ ಗೊತ್ತಿದೆ, ನಮಗೆಲ್ಲರಿಗೂ ಗೊತ್ತಿದೆ. ಸೂರ್ಯನ ಬಗ್ಗೆ ಹೇಳ್ಬೇಕಂತಂದ್ರೆ ಯಾರು ಹೇಳಬೇಕಾಗಿಲ್ಲ, ಸೂರ್ಯನಿಗೆ ಎಲ್ಲರಿಗೂ ಗೊತ್ತಿದೆ ಸೂರ್ಯ ಏನು ಅಂತ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ವರ್ಷ ನಮ್ಮ ಇಬ್ಬರು ಯೋಗ್ಯ ಸಾಧಕರನ್ನು ಆಯ್ಕೆ ಮಾಡಿ ಜಿಲ್ಲಾ ಪ್ರಶಸ್ತಿ ನೀಡಿದ್ದಕ್ಕಾಗಿ ನಾನು ಪ್ರಪ್ರಥಮವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ ಲಿಲ್ಲಿ ಮೇಡಮ್ ಇವರಿಗೆ ಜಿಲ್ಲಾ ಪ್ರಶಸ್ತಿ ನೀಡಿದ ಈ ಸಂದರ್ಭದಲ್ಲಿ ಅವರ ಸನ್ಮಾನ ಪತ್ರವನ್ನು ವಾಚಿಸಲು ನಾನು ತುಂಬ ಸಂತೋಷ ಪಡುತ್ತೇನೆ. ಸಾಧಕರೇ, ಅಧ್ಯಾಪಕರೆಂದರೆ ಸಮಾಜದ ಮಾರ್ಗದರ್ಶಕರು, ಆದರ್ಶ ಪಥದಲ್ಲಿ ನಡೆಯುವ ಚಿಂತಕರು, ಜನಜೀವನಕ್ಕೆ ಬೆಳಕು ಬೀರುವ ವಿಶಿಷ್ಟ ವಿಚಾರವಂತರು ಎಂಬ ಸಿದ್ಧಾಂತದ ನೆಲೆಯಲ್ಲಿ ವೃತ್ತಿ ಸಾಗಿಸುತ್ತಿರುವ ತಾವು ತಮ್ಮ ಕ್ರಿಯಾಶೀಲ ವ್ಯಕ್ತಿತ್ವ ಮತ್ತು ಸರಳತೆಯಿಂದ ಎಲ್ಲರ ಮನಸ್ಸನ್ನು ಗೆದ್ದ ಪ್ರತಿಭಾನ್ವಿತೆ. MA MPEd ವಿದ್ಯಾಭ್ಯಾಸದೊಂದಿಗೆ ಸೇವೆಯನ್ನು ಆರಂಭಿಸಿ ಸರಕಾರಿ ಪ್ರೌಢಶಾಲೆ ಗೋಳ್ತಮಂಜಲು ಬಂಟ್ವಾಳ ತಾಲೂಕಿನಲ್ಲಿ ಸುಮಾರು 12 ವರ್ಷಗಳ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡು ಸರಕಾರಿ ಪ್ರೌಢಶಾಲಾ ಹತ್ತಾವರದಲ್ಲಿ ಕಳೆದ 9 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ತಾವು ಹಲವಾರು ಬಾರಿ ಕಬಡ್ಡಿ ಮತ್ತು ಅಥ್ಲೆಟಿಕ್ಸ್ನಲ್ಲಿ ವಿದ್ಯಾರ್ಥಿಗಳನ್ನು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸುವಂತೆ ಮಾಡಿದ ಕೀರ್ತಿಗೆ ಪಾತ್ರರಾಗಿರುವ ನಾವು ತಮ್ಮ ವಿದ್ಯಾರ್ಥಿ ದೆಸೆಯಲ್ಲಿಯೂ ತಾವೊಬ್ಬ ಉತ್ತಮ ಕ್ರೀಡಾಪಟುವಾಗಿದ್ದು ವಾಲಿಬಾಲ್ನಲ್ಲಿ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯದ ವಾಲಿಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿ ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟದ ಆಟಗಾರ್ತಿ ಮಾತ್ರವಲ್ಲದೆ ತಮ್ಮ ಸೇವಾ ಅವಧಿಯಲ್ಲೂ ರಾಷ್ಟ್ರ ಮಟ್ಟದ ಮಾಸ್ಟರ್ ಅಥ್ಲೆಟಿಕ್ಸ್ನಲ್ಲಿ ಚಕ್ರ ಎಸೆತದಲ್ಲಿ ತೃತೀಯ ಸ್ಥಾನವನ್ನು ಪಡೆಯುವುದರೊಂದಿಗೆ ಸದಾ ಕ್ರೀಡಾ ಸಾಧಕರಾಗಿಯೂ ಮೂಡಿಬಂದಿರುವಿರಿ. ಕೇವಲ ಕ್ರೀಡೆಗೆ ಮಾತ್ರ ಸೀಮಿತವಲ್ಲದೆ ಸಮಾಜ ಸೇವಕರಾಗಿ, ಕೊಡುಗೆ ದಾನಿಗಳಾಗಿ, ಉತ್ತಮ ಸಂಘಟನಾ ಚತುರರಾಗಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡದ್ದು ನಿಮ್ಮ ಬಹುಮುಖ ಪ್ರತಿಭೆಗೆ ಸಂದ ಗೌರವವಾಗಿದೆ. ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿದ್ದು ತಮ್ಮ ಸೇವೆಯನ್ನು ಕಾಯ ವಾಚ ಮನಸ್ಸ ಪಾಲಿಸಿಕೊಂಡು ಹೆಚ್ಚುವರಿಯಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾಧಿಕಾರಿಯಾಗಿಯೂ ಕರ್ತವ್ಯ ಸಲ್ಲಿಸುತ್ತಿರುವುದು ನಿಜವಾಗಿಯೂ ಶ್ಲಾಘನೀಯ ಮೇಡಮ್. ಹಲವಾರು ಸಂಘ ಸಂಸ್ಥೆಯಲ್ಲಿ ಗುರುತಿಸಿಕೊಂಡಿರುವ ತಾವು ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ನ ಸದಸ್ಯರಾಗಿ, ವಾಲಿಬಾಲ್ ಅಸೋಸಿಯೇಷನ್, ಹ್ಯಾಂಡ್ಬಾಲ್ ಮತ್ತು ಲಗೋರಿ ಅಸೋಸಿಯೇಷನ್ನ ಕ್ರಿಯಾಶೀಲ ಸದಸ್ಯರಾಗಿಯೂ ಸೇವೆ ಸಲ್ಲಿಸುತ್ತಿರುವುದು ಅಭಿನಂದನೀಯ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲವೆಂಬಂತೆ ಈಗಾಗಲೇ ಬಂಟ್ವಾಳ ತಾಲೂಕು ಉತ್ತಮ ಶಿಕ್ಷಕಿ ಪ್ರಶಸ್ತಿ, ರೋಟರಿ ಕ್ಲಬ್ನ ಉತ್ತಮ ಶಿಕ್ಷಕಿ ಪ್ರಶಸ್ತಿಯೊಂದಿಗೆ ಇದೀಗ ಸಾರ್ವಜನಿಕ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ವತಿಯಿಂದ ನೀಡಲ್ಪಡುವ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯು ನಿಮ್ಮ ಅರ್ಹತೆಗೆ ಸಿಕ್ಕಿದ ಬಿರುದು. ನಮ್ಮ ಸಂಘದ ಉಪಾಧ್ಯಕ್ಷರಾಗಿ ನೀವು ನೀಡುವ ಸಹಕಾರಕ್ಕಾಗಿ ನಾವು ಧನ್ಯರು. ನಿಮಗೆ ಇನ್ನಷ್ಟು ಮಗದಷ್ಟು ಪುರಸ್ಕಾರಗಳು, ಪ್ರಶಸ್ತಿಗಳು, ಮನ್ನಣೆಗಳು ಒದಗಿ ಬರಲಿ. ಶಾಲು ನಿಮಗೆ ಸದಾ ರಕ್ಷಣೆ ಸಿಗುವಂತಾಗಲಿ. ನಿಮ್ಮ ಕೀರ್ತಿ ಕಲಾಶ ಮತ್ತಷ್ಟು ಎತ್ತರಕ್ಕೆ ಏರಲಿ ಎನ್ನುವಂತೆ ಮೈಸೂರು ಪೇಟವನ್ನು ನುಡಿಸಿ ಗೌರವಿಸಲಾಗ್ತಾ ಇದೆ. ಬದುಕು ಹೊಸನಾಗಲಿ ಪ್ರಬಲವಾಗಿ ಎನ್ನುವಂತೆ ಹಣ್ಣು ಹಂಪಲುಗಳೊಂದಿಗೆ ಗೌರವಿಸ್ತಾ ಇದ್ದೇವೆ. ಮುತ್ತು ರತ್ನದಂತೆ ಬದುಕು ಸ್ವಾತಿ ಮುತ್ತಾಗಲಿ ಎನ್ನುವಂತೆ ಹಾರದೊಂದಿಗೆ ಗೌರವಿಸ್ತಾ ಇದ್ದೇವೆ. ನೀವು ಮಾಡಿದಂತಹ ಅಲ್ಲಿ ಸಲ ಮೇಡಮ್, ನಿಮಗೆ ನಾವೆಲ್ಲ ದೈಹಿಕ ಶಿಕ್ಷಕರು ಗುಲಾಬಿ ಹೂ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಎಲ್ಲರ ಕೈಯಲ್ಲಿ ಗುಲಾಬಿ ಹೂ ಇದೆ, ಆದ್ರೆ ಇಲ್ಲಿ ಬರ್ತಾ ಇಲ್ಲ, ಅಲ್ಲೇ ಬರ್ತಾ ಇದ್ದಾರೆ. ಎಲ್ಲ ಕೈ ಮೇಲೆ ಹೂವು ಅರಳದೆ ಈ ಗುಲಾಬಿ ಹೂ ನೀವು ಮಾಡಿದ ಸಾಧನೆಗೆ ನಿಮಗೆ ಗೌರವ. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡೆಯಿದೆ ಎನ್ನುವ ನಂಬಿಕೆಯಂತೆ ತನ್ನ ಸುಂದರವಾದ ವ್ಯಕ್ತಿತ್ವದಿಂದಲೇ ಸದಾ ಮುಗುಳ್ನಗೆಯೊಂದಿಗೆ ಬೆರೆಯುವ ತಾವು
ತಮ್ಮ ಹೃದಯ ವೈಶಾಲ್ಯತೆಯಿಂದ ಎಲ್ಲರ ಪ್ರೀತಿಗೆ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿದೆ. 1962ರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಜನಿಸಿದ ತಾವು BA BPA ಪದವಿಯನ್ನು ಪಡೆದು 1986ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊನ್ನಾಳಿಯಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದ್ದೇವೆ. 1987ರಲ್ಲಿ ಮಂಗಳೂರಿನ KPSK ಕನ್ನಡ ಪ್ರೌಢಶಾಲೆಯಲ್ಲಿ ಸುಮಾರು 27 ವರ್ಷಗಳ ಕಾಲ ಸುದೀರ್ಘ ಸೇವೆಯ ನಂತರ 2013ರಲ್ಲಿ ಪ್ರತಿಷ್ಠಿತ ವಿದ್ಯಾದಾಯನಿ ಪ್ರೌಢಶಾಲೆ ಸುರಕ್ಷತೆಯಲ್ಲಿ ವರ್ಗಾವಣೆಗೊಂಡು ವೃತ್ತಿ ಜೀವನವನ್ನು ಮುಂದುವರಿಸುತ್ತಿದೆ. ತಮ್ಮ ಈ ಸುದೀರ್ಘ ಸೇವೆಯ ಪ್ರತಿ ಹೆಜ್ಜೆಯಲ್ಲೂ ಹಲವಾರು ಸಾಧನೆಯನ್ನು ಮಾಡಿದ ಕ್ರಿಯಾಶೀಲ ವ್ಯಕ್ತಿತ್ವ ನಿಮ್ಮದು. ಖೋ-ಖೋ ಹಾಗೂ ಕಬಡ್ಡಿ ಪಂದ್ಯಾಟದಲ್ಲಿ ವಿದ್ಯಾರ್ಥಿಗಳನ್ನು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುವಂತೆ ಮಾಡಿದ್ದೇವೆ. ತಮ್ಮ ಸಂಸ್ಥೆಯಲ್ಲಿ ಅದೆಷ್ಟೋ ಬಾರಿ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಪಂದ್ಯಾಟ ಹಾಗೂ ಕ್ರೀಡಾಕೂಟಗಳನ್ನು ಒಂದು ಮಾದರಿ ಎಂಬಂತೆ ಸಂಘಟಿಸಿ ಇಲಾಖಾ ಅಧಿಕಾರಿಗಳ ಮತ್ತು ಎಲ್ಲ ದೈಹಿಕ ಶಿಕ್ಷಕರ ಭೇಟಿಗೆ ಪಾತ್ರರಾಗಿದ್ದೇವೆ. ತನ್ನ ಸಂಸ್ಥೆಯನ್ನು ಯಾವುದೇ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಬಾರದೆಂಬ ಉದ್ದೇಶದಿಂದ ಹಲವಾರು ಸಂಘ ಸಂಸ್ಥೆಗಳ ಇಲಾಖೆಗಳ ಕೊಡುಗೆದಾರರ ಸಹಾಯದೊಂದಿಗೆ ಶೌಚಾಲಯ, ಕ್ರೀಡಾ ಪರಿಕರಗಳು, ಶಾಲಾ ಕಟ್ಟಡ, ನೀರಿನ ವ್ಯವಸ್ಥೆ ಮುಂತಾದವುಗಳನ್ನು ಕಲ್ಪಿಸಿ ವಿದ್ಯಾರ್ಥಿಗಳಿಗೆ ಹಾಗೂ ಊರಿನವರಿಗೆ ಪ್ರಿಯ ಎನಿಸಿಕೊಂಡಿದ್ದೇವೆ. ತಮ್ಮ ಕಠಿಣ ದುಡಿಮೆ ಇಲಾಖಾ ಅಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯ ಮತ್ತು ಸೇವಾ ಗುಣಕ್ಕೆ ಪ್ರೇರಣೆ ಎಂಬಂತೆ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿ ಸುದೀರ್ಘ 6 ವರ್ಷಗಳಿಂದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದೆ. ನಮ್ಮ ಜಿಲ್ಲೆಯ ಎಲ್ಲ ದೈಹಿಕ ಶಿಕ್ಷಕರಿಗೆ ದೊರೆತ ಗೌರವ ಎಂದು ಭಾವಿಸಿಕೊಂಡು ಮಂಗಳೂರು ದಕ್ಷಿಣ ವಲಯದ ತಾಲೂಕು ದೈಹಿಕ ಶಿಕ್ಷಕರ ಸಂಘ ನಿಮ್ಮನ್ನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತದೆ. ನಿಮಗೆ ದೇವರು ಆಯುರಾಗ್ಯ ಭಾಗ್ಯವನ್ನು ಹೋಗುವವರಿಗೆ ಸನ್ಮಾನಿಸಿದರೆ ಶಾಲು ನಿಮಗೆ ಸದಾ ರಕ್ಷಣೆಯನ್ನ ನೀಡಲಿ. ಪೇಟವು ನೀವು ಮಾಡಿದ ಸಾಧನೆಗೆ ಮುಕುಟ ಕಿರೀಟವಾಗಲಿ. ಫಲಪುಷ್ಪ ನಿಮಗೆ ನಿಮ್ಮ ಬದುಕು ಹಸನಾಗಲಿಕ್ಕೆ ಫಲಪ್ರದವಾಗಲಿ. ಹಾರ ಮುತ್ತು ನಂತರಂತೆ ನಿಮ್ಮ ಬದುಕು ಸ್ವಾತಿ ಮುತ್ತು ಆಗಲಿ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅಂತೇಳಿ ನನ್ನ ಸರ್ ಹೇಳ್ತಾ ಇದ್ರು, ಅಥವಾ ನಮಗೆಲ್ಲ ಗೊತ್ತಿರುವಂಥದ್ದು. ಆದರೆ ವಜ್ರ ಬಹಳ ಕಠಿಣ, ಅದು ಅಷ್ಟು ಬೇಗ ಅದನ್ನ ಕಟ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಅದು ಹೊಡಿಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ದೈಹಿಕ ಶಿಕ್ಷಕರು ಒಂದು ಶಾಲೆಯಲ್ಲಿ ಇದ್ಕೊಂಡು ಅಲ್ಲಿಯ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಅವರ ದೈಹಿಕ ಬೆಳವಣಿಗೆ ಮತ್ತು ಸಾಧನೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರುವಂತಹ ನನ್ನ ಎಲ್ಲ ದೈಹಿಕ ಶಿಕ್ಷಕರನ್ನ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸುತ್ತಾ, ವೇದಿಕೆಯಲ್ಲಿರುವಂತಹ ಸಭಾಧ್ಯಕ್ಷರೇ, ಉದ್ಘಾಟಕರೇ, ವೇದಿಕೆಯಲ್ಲಿರುವಂತಹ ನನ್ನೆಲ್ಲ ಈಗ ಒಬ್ಬರಿಗೊಬ್ಬರು ನನ್ನೆಲ್ಲ ಆತ್ಮೀಯರಿರುವಂಥದ್ದು, ಸಮಯದ ಅವಕಾಶದ ಜೊತೆಗೆ ಅವರನ್ನೆಲ್ಲರನ್ನ ವಂದಿಸುತ್ತಾ, ವಿಶೇಷವಾಗಿ ಮತ್ತೊಮ್ಮೆ 2 ವಜ್ರದ ಕಿರೀಟಗಳು ನಮ್ಮ ಜೊತೆ ಇದೆ, ಅವರನ್ನ ವಿಶೇಷವಾದ ಅಭಿನಂದನೆ. ಯಾಕಂದ್ರೆ ತ್ಯಾಗಂ ಸರ್ ನನ್ನ ಆತ್ಮೀಯ ಮಿತ್ರರು, ಸಹೋದರ ಕೂಡ. ಪ್ರತಿ ಸಲ ನಾನೇ ಹೇಳುವಂಥದ್ದು, ಏನ್ ತ್ಯಾಗಂ ಸರ್ ಇಷ್ಟೆಲ್ಲ ಸಾಧನೆಗಳನ್ನ ಮಾಡ್ತೀರಾ, ಆದ್ರೆ ಯಾಕೆ ನೀವು ಪ್ರಶಸ್ತಿಗಳು ಬಂದಾಗ ಸುಮ್ಮನೆ ಎತ್ಕೊಳ್ತೀರಾ ಅಂತೇಳಿ. ಆಗ ಎಷ್ಟೋ ಸಲ ಪುಣ್ಯಾತ್ಮ ಹೇಳಿಕೊಂಡು ಬೇಡ, ಅರಸಿಕೊಂಡು ಬರ್ಬೇಕಂತೇಳಿ. ಕೆಲವು ಸಲ ನಮ್ಮನ್ನು ಅರಸಿಕೊಂಡು ಯಾವುದು ಬರುವುದಿಲ್ಲ, ನಾವೇ ಬೆಳೆಸ್ಕೊಂಡು ಬರ್ಬೇಕು, ಉಳಿಸ್ಕೊಂಡು ಬರ್ಬೇಕು. ಯಾಕಂದ್ರೆ ಒಂದಷ್ಟು ಬೇರೆ ಬೇರೆ ರೀತಿಯ ಸಮಸ್ಯೆಗಳಿರ್ಬೋದು, ಅದಕ್ಕೆ ಬೇಕಾದಂಥ ಯೋಜನೆಗಳಿರ್ಬೋದು. ಆದ್ರೆ ಏನೇ ಇರಲಿ ಆ ಹೆಸರಲ್ಲೇ ಇದೆ ಲಿಲ್ಲಿ. ಯಾಕಂತ ಹೇಳಿದ್ರೆ ಮಳೆ ಹೋಗಿ ಸಿಡಿಲು ಬರುವಂತ ಕಾಲದಲ್ಲಿ ಲಿಲ್ಲಿ ಫ್ಲವರ್ ಆಗುತ್ತಂತೆ ಅಲ್ವಾ? ಹಾಗೆ ನಮ್ಮ ಲಿಲ್ಲಿ ಮೇಡಮ್ ಸದಾ ಹಸನ್ಮುಖಿ. ಜಿಲ್ಲಾ ಪಂಚಾಯತ್ನ ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಆದಾಗ ನನಗೆ ಆದಂಥ ಅನುಭವ, ಅಲ್ಲಿ ಯಾವುದೊಂದು ಕಾರಣಕ್ಕೆ ಕ್ರೀಡಾ ಇಲಾಖೆಯಿಂದ ಗೊಂದಲ ಆಗುವಂಥ ಸಮಯದಲ್ಲಿ ತತ್ಕಾಲದಲ್ಲಿ ಬಹುಶಃ ಪ್ರದೀಪ್ ಅವರ ಜೊತೆ ಸ್ಪಂದಿಸಿ ಅದಕ್ಕೆ ಏನು ಸೂಕ್ತವಾದಂಥ ಪರಿಹಾರದ ಜೊತೆಗೆ ಬಹಳಷ್ಟು ಕಾರ್ಯಕ್ರಮದಲ್ಲಿ ಕೂಡ ನಾವು ಗಮನಿಸಿದ್ದೇವೆ. ಎಲ್ಲರಿಗೂ ಕೂಡ ಸ್ಫೂರ್ತಿಯ ಚಿಲುಮೆಯಾಗಿರ್ತಾರೆ. ಅದೇ ರೀತಿ CI ನಾಯಕ್ ಬಗ್ಗೆ ಹೇಳಿದ್ರು, ಅವರ ಹೆಸರಲ್ಲಿ ನಾಯಕರಿದ್ದಾರೆ, ಅವರು ನಾಯಕರೇ ಯಾವಾಗಲೂ. ಅಂತಹ ಸಂದರ್ಭದಲ್ಲಿ ಸ್ನೇಹಿತರೆ, ಈಗಾಗಲೇ ನಮ್ಮ ಜಿಲ್ಲೆಯನ್ನ
ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಲಿಕ್ಕೆ ಮಕ್ಕಳನ್ನ ತಯಾರು ಮಾಡಬೇಕಿದ್ರೆ ನಿಮ್ಮ ನಿಸ್ವಾರ್ಥ ಪರಿಶ್ರಮದ ಪ್ರತಿಫಲ ಅಂತ ಹೇಳಿಕ್ಕೆ ಇಷ್ಟಪಡ್ತೇವೆ. ಎಷ್ಟೋ ಸಲ ನಮ್ಮ ಸಭೆಗಳಲ್ಲಿ ಅಥವಾ ನಾವು ಜನಪ್ರತಿನಿಧಿಗಳು ನಾವು ಕೇವಲ 5 ವರ್ಷ ಇದ್ದೇವೆ, ಮತ್ತೆ ಯಾರೋ ಏನೋ ಬಂದಂತಹ ಅವಕಾಶಗಳು. ಆದರೆ ಪ್ರತಿ ಸಲ ನಾವು ಶಿಕ್ಷಣ ಇಲಾಖೆಯ ನಮ್ಮ ಸ್ಥಾಯಿ ಸಮಿತಿಯ ಮೀಟಿಂಗಲ್ಲಿ ಕೂಡ ಸ್ವರ ಎತ್ತಿದಿದೆ. ಯಾಕಂತ ಹೇಳಿದ್ರೆ ದೈಹಿಕ ಶಿಕ್ಷಕರು ಅದು ಪ್ರತಿಭಾ ಕಾರಂಜಿಯಿಂದ ಹಿಡಿದು ಈ ರೀತಿಯ ಬೇರೆ ಬೇರೆ ನೀವು ಸ್ಪರ್ಧೆಗಳು ಮತ್ತು ಕ್ರೀಡಾ ಒಂದು ಕೂಟಗಳನ್ನು ಮಾಡ್ತೀರಾ. ಅಂತಹ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರು ಎಷ್ಟೊಂದು ಈಗಾಗಲೇ ಅವರು ಹೇಳಿದರು, ಅವರಿಗೆ ಎಷ್ಟೊಂದು ಸಮಸ್ಯೆ ಇದೆ, ಅದನ್ನು ಕ್ರೋಢೀಕರಣ, ಅದು ಎಲ್ಲ ರೀತಿಯ ಕ್ರೋಢೀಕರಣ ಇರ್ಬೋದು, ಅದನ್ನು ಮಾಡಬೇಕಿದ್ರೆ ರಾತ್ರಿ ಹಗಲು ನಮ್ಮ ದೈಹಿಕ ಶಿಕ್ಷಕರು ಮಲಗುವುದಿಲ್ಲ, ಸಕ್ಸಸ್ಸಿಗೋಸ್ಕರ ಹೋರಾಟ ನಡೆಸ್ತಾ ಇದ್ದೀರಾ. ಖಂಡಿತ ನಿಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎಂಬ ಭರವಸೆ ನಮ್ಮೆಲ್ಲರಿಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲೂ ಕೂಡ ಇಂತಹ ಒಂದು ಬೇಡಿಕೆಗಳನ್ನು ಪೂರೈಸುವಲ್ಲಿ ನಾವೆಲ್ಲರೂ ಕೂಡ ಒಕ್ಕಲಿನ ಧ್ವನಿಯನ್ನ ಸರ್ಕಾರಕ್ಕೆ ತಲುಪಿಸ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಇವತ್ತು ಜಿಲ್ಲಾ ಪ್ರಶಸ್ತಿ ಬಂದಿದೆ. ಇಲ್ಲಿ ಕೂತವರು ಕೂಡ ಎಲ್ಲರೂ ಕೂಡ ಪ್ರಶಸ್ತಿಗೆ ಭಾಜನ. ನಮ್ಮ ನಡುವೆ ಇರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಹರ್ಷಲ್ ಸ್ಮಿತಾ ಅವರು 16ನೇ ವರ್ಷದ ವೈವಾಹಿಕ ಜೀವನವನ್ನು ಇವತ್ತು ಕಾಲಿರಿಸಿದಂತಹ ಹರ್ಷಲ್ ಸ್ಮಿತಾ ಅವರು ವೇದಿಕೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. 17ನೇ ವರ್ಷದ ವೈವಾಹಿಕ ಜೀವನ ಇವತ್ತು ಸಿಹಿ ತಿಂಡಿಯ ವ್ಯವಸ್ಥೆ ಮಾಡಿದ್ದಾರೆ. ಆ ಪರವಾಗಿ ಕೂಡ ನಿಮ್ಮ ದಾಂಪತ್ಯ ಜೀವನ ಮತ್ತಷ್ಟು ಉತ್ತಮವಾಗಿ ಆಯುರಾರೋಗ್ಯ ಪೂರ್ಣವಾಗಿ ಸುಖ ಸಂಪತ್ತಿನಿಂದ ಕೂಡಿರಲಿ. ನಿಮಗೆ ನಿಮ್ಮ ಬದುಕು ಹಸನಾಗಲಿ, ನಿಮ್ಮ ಮಕ್ಕಳಿಗೆ ಶ್ರೇಯಸ್ಸಾಗಲಿ, ನಿಮ್ಮ ಕುಟುಂಬ ವರ್ಗ ಅತ್ಯುತ್ತಮವಾಗಿ ಈ ಸಮಾಜದಲ್ಲಿ ಗುರುತಿಸುವಂತ ಆಗಲಿ ಅಂತ ಆಶಿಸ್ತಾ ನಮ್ಮ ಎಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕ ಶುಭಾಶಯಗಳನ್ನ. ಕಡಿಮೆ ಜಾಸ್ತಿ ಮಾತು ಕಡಿಮೆ. ಹಾಗೆ ನಾನು ಹೆಚ್ಚಲ್ಲಿ ವೇದಿಕೆ ಬರಬೇಕಾದ್ರೆ ನನ್ನ ಗುರುಗಳು ಇಲ್ಲೊಬ್ಬರು ಕೂತ್ಕೊಂಡಿದ್ದಾರೆ. ನನ್ನ ವಿದ್ಯಾರ್ಥಿಯ ಜೀವನದಲ್ಲಿ ನಾನು ಖಂಡಿತವಾಗಿ ನಾನು ವೇದಿಕೆಗೆ ಹೋದವನು ಅಲ್ಲ. ಈ ಸಂಘದಲ್ಲಿ ಬಂದಾಗ ಮಾತ್ರ ನಾನು ಇಲ್ಲಿ ವೇದಿಕೆಗೆ ಬಂದಾಗ ನನ್ನ ಕೈಕಾಲವನ್ನು ನಡೆಯುತ್ತಿತ್ತು. ಆದರೆ ಒಂದು 5-6 ಜನ ಇದ್ದಾರೆ, ನಿಜವಾಗಿ ನನಗೆ ಪ್ರಾಯ ಆದಷ್ಟು ಅವ್ರಿಗೆ ಸರ್ವಿಸ್ ಆದ ನನಗೆ ಪ್ರಾಯ ಆಗಿರಲಿಲ್ಲ. ಒಂದು ನನಗೆ ಈ ಸಂಘಟನೆಯಲ್ಲಿ ಈ ವೇದಿಕೆ ನಿಲ್ಲುವಾಗೆ ಮಾಡಿದವರು ಗುರುಗಳು ನಮ್ಮ ನಾರನಾಥರಾಯರು. ಇದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತಲಪಾಡಿಯಿಂದ ಮುಲ್ಕಿಯವರೆಗೆ ನಮ್ಮ ಗ್ರಾಮೀಣ ತಾಲೂಕಿತ್ತು. ಆ ಸಂದರ್ಭದಲ್ಲಿ ನಾನು ತಾಲೂಕಿನ ಸೆಕ್ರೆಟರಿ ಆಗಿದ್ದೆ. ಆ ಸಂದರ್ಭದಲ್ಲಿ ಮಾಣಿಯಲ್ಲಿ ಜಿಲ್ಲಾ ಮಟ್ಟದ ಒಂದು ಮಹಾಸಭೆ ಆಗುವ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೆ ಪರಿಚಿತರು NS ಅಂಗಡಿ ಅವರನ್ನ ಸೆಕ್ರೆಟರಿ ಮಾಡ್ಬೇಕಂತ ಹೇಳಿ ತಾರನಾಥ್ ರೈ ಮತ್ತು ಜೀವನ್ದಾಸ್ ಶೆಟ್ಟಿ ಮತ್ತೆ ರಾಧಾಕೃಷ್ಣ ರೈ, ಮೋಹನ್ ದಾಸ್ ಶೆಟ್ಟಿ ಇವರೆಲ್ಲರೂ ಅವರನ್ನ ಕರ್ಕೊಂಡು ಹೋದರು. ಅದರ ಜೊತೆಗೆ ನಾನೊಬ್ಬ ಅವ್ರ ಜೊತೆಗೆ ಹೋದವ ಹಿಂದಲೇ. ಅಲ್ಲಿ ಹೋಗಿ ಕೆಲವೊಮ್ಮೆ ಕೇಳಿದಿರಿ, ಕೆಲವು ಮದುವೆ ಆಗ್ತದೆ. ಆ ಸಂದರ್ಭದಲ್ಲಿ ಕೆಲವು ಘಟನೆಗಳು ಕೂಡ ಬೇಕಾದಷ್ಟು ನಾವು ನೋಡ್ತಾ ಇದ್ದೀವಿ. ಆ ಮದುವೆಯಲ್ಲಿ ನಿಂತು ಹೋಗ್ತದೆ. ಆ ಸಂದರ್ಭದಲ್ಲಿ ಆ ಮದುವೆ ನಿಲ್ಲಿಸಬಾರ್ದು ಅಂತೇಳಿ ಅವರಿಗೆ ಬೇಕಾದ ಹುಡುಗಿ ತಂದು ಅಲ್ಲಿ ತಾಳಿ ಕಟ್ಟಿಸ್ತಾರೆ ಅನಿವಾರ್ಯ ಕಾರಣದಿಂದ. ಹಾಗೆ 2006ರಲ್ಲಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರು. ಎಲ್ಲಿ ಅಂತ ಹೇಳಿದ್ರೆ ಅಂಗಡಿಯವರಿಗೆ ನನಗೆ ಆಗಲ್ಲ, ನಾನು ಟ್ರಾನ್ಸ್ಫರ್ ಆಗಿ ಹೋಗ್ತೀನಿ ಅಂತ ಹೇಳುವಾಗ ನನಗೆ ಕಟ್ಟಿದ್ರು. ಖಂಡಿತವಾಗಿ ಒಬ್ಬ ಯಾವುದೇ ಸಂಘಟನೆಯಲ್ಲಿ ಆಗಬೇಕಾದ್ರೆ ನಾನು ಆಗ್ತಿದ್ದಲ್ಲ, ಎಲ್ಲ ನಮ್ಮ ದೈಹಿಕ ಶಿಕ್ಷಕರ ವೃತ್ತಿ ಬಾಂಧವರು ಮಾಡಿದ್ರು. ನನ್ನಿಂದ ಕಿಂಚಿತ್ ಆದ ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ. ಜೀವನದಲ್ಲಿ ನಾವು ಖಂಡಿತವಾಗಿ ನಾವು ಮಾಡುವ ಕರ್ತವ್ಯ ಏನಿದೆ, ಹೋರಾಡಬೇಕಾದ್ರೆ ಇಬ್ಬರು ಕುಸ್ತಿ ಆಡ್ತಾರೆ, ನಮಗೆ ಚೆನ್ನಾಗಿ ಗೊತ್ತಿದೆ. ಸೋಲು ಗೆಲುವು ಸ್ವಾಭಾವಿಕ. ಹಾಗೆ ಯಾರೇ ಏನೇ ಹೇಳಿ ಅದನ್ನು ಎದುರಿಸುವಂತ ಕರ್ತವ್ಯ ನಮ್ಮಲ್ಲಿರಬೇಕು. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ದೈಹಿಕ ಶಿಕ್ಷಕರು ಬಿಸಿಲು ಮಳೆ ಗಾಳಿ ಎನ್ನದೇ ನಾವು ಜೀವನವನ್ನು ನಾವು ಸಾಗಿಸ್ತಾ ಬಂದವರು, ಅದನ್ನು ಎದುರಿಸ್ತಾ ಇದ್ದವರು, ಅದನ್ನ ಯಾವುದೇ ನಾವು ಗಮನ ಕೇರ್ ತಗೊಳ್ಳದಂತ ಇದ್ದವರು. ಆದರೆ ನಿಜವಾಗಿ ಬೇಕಾದರೆ ಇದು ಇವತ್ತಿನ ಸನ್ಮಾನ ಕಾರ್ಯ ಇದು ಮುಖ್ಯ ಅಲ್ಲ, ನಮ್ಮ ಕಾರ್ಯಾಗಾರ ಮುಖ್ಯ. ಯಾಕಂತ ಹೇಳಿದ್ರೆ ಯಾವಾಗ ನನ್ನ 32 ವರ್ಷ ಸರ್ವಿಸ್ನಲ್ಲಿ ನಾನು ನೋಡ್ತಾ ಇದ್ದೀನಿ,
ನವೆಂಬರ್ 16ರ ನಂತರವೇ ಕ್ರೀಡಾಕೂಟ ಜಿಲ್ಲಾ ಮಟ್ಟದಾಗುವಂಥದ್ದು. ಹೋದ ವರ್ಷ ಅಕ್ಟೋಬರ್ಲೇ ಆಯಿತು, ಈ ವರ್ಷ ನಾಳೆ 12-13ಕ್ಕೆ ಇದೆ. ಅಂತ ಸಂದರ್ಭದಲ್ಲಿ ಕೆಲವು ನಮ್ಮಲ್ಲಿ ಹೋಬಳಿ ಆಗಲಿಲ್ಲ, ತಾಲೂಕು ಆಗಲಿಲ್ಲ, ಡಿಸ್ಟಿಕ್ ಆಗಲಿಲ್ಲ. ಆ ಸಂದರ್ಭದಲ್ಲಿ ನಾವು ಏನೋ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು ಕಾರ್ಯಾಗಾರ, ಅದು ಬೇರೆ ಕೆಲವು ವಿಷಯ, ನಮಗೆ ಬೇರೆ ಹೊಸ ವಿಷಯಗಳ ಬಗ್ಗೆ ನೀವು ಬೆಳಗ್ಗೆಯಿಂದ ಮಾಡ್ತಾ ಇದ್ದೀರಿ. ಆದರೆ ಖಂಡಿತವಾಗಿ ಹೇಳ್ತೀನಿ, ನಾನು ಜೀವಮಾನದಲ್ಲಿ ನಾವಾಗಿ ಅದು ಪಡ್ಕೊಳ್ಳುವಂಥದ್ದಲ್ಲ, ತಾನಾಗಿ ಬಯಸಬೇಕು. ಮರ್ಯಾದೆ ಸಿಗಬೇಕಾದ್ರೆ ನನಗೆ ಅಲ್ಲಿ ಆ ವೇದಿಕೆ ಕೂಡ ನಾನು ಕೇಳ್ಕೊಳ್ಳೋದಲ್ಲ, ಅವರು ಬೇರೆಯವರು ನಮ್ಮನ್ನು ಕರೀಬೇಕು ಅಂಥದ್ದಾಗಬೇಕು. ಆದರೆ ಖಂಡಿತವಾಗಿ ಅವರು ನಮ್ಮನ್ನು ಏನೋ ಹೇಳ್ತಾರೆ ಅಂತ ಹೇಳಿ ನಮ್ಮ ವೃತ್ತಿ ಬಾಂಧವರು ಖಂಡಿತವಾಗಿ ಅದನ್ನು ಕಿವಿ ತಗೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಯಾಕೆ ನಾನು ನಿನ್ನೆ ಮೆಸೇಜ್ ನೋಡುವಾಗ ನನಗೆ ತುಂಬ ಬೇಜಾರಾಗಿದೆ. ನನ್ನೊಂದು ಪಾಲಿಸು, ನಾನು ನಾಳೆ ಮನೆಗೆ ಹೋದ್ರು ನಾನು ಇಷ್ಟವರೆಗೆ ನನ್ನ 2006ರಿಂದ ಎಷ್ಟೋ BO ಎಷ್ಟೋ DD ನೋಡಿದ್ದೀವಿ. ದೇವರ ದಯದಿಂದ ನಮಗೆ ಯಾವುದೇ ಹೇಳಿದ್ರು ಕೂಡ ಎಲ್ಲ BO DD ಇಲಾಖೆ ನಮ್ಮನ್ನು ಸ್ಪಂದಿಸ್ತಾ ಬಂದವರು, ಎಲ್ಲ ಸಂಘಟನೆಗಳ ಸ್ಪಂದಿಸ್ತಾ ಇದ್ದವರು. ಅದು ಯಾರೋ ಒಬ್ಬ ಹೇಳ್ತಾರೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅವ್ರ ಬಗ್ಗೆ ನಾವು ಬೇರೆ ಶಬ್ದ ಮಾತಾಡೋದು ಕೂಡ ಬೇಡ. ಇನ್ನೊಂದು ವಿಷಯ ಬಯಸ್ತೀನಿ, ಖಂಡಿತವಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆ ದೈಹಿಕ ಶಿಕ್ಷಕರ ಸಮಸ್ಯೆ ಅಂತ ಹೇಳಿದ್ರೆ ಅವರಿಗಿಂತ ಜಾಸ್ತಿ ಸಮಸ್ಯೆ ನನಗಿದೆ. ಆಗಸ್ಟ್ನಲ್ಲಿ ಬಂತು ವಿಷಯ ಹೆಚ್ಚುವರಿ ಇದು. ಆ ವಿಷಯದ ಬಗ್ಗೆ ನನಗೆ ನೀವು ಎಷ್ಟೋ ಮೆಸೇಜ್ ಬರ್ತಿ, ಎಲ್ಲ ನೋಡ್ತೀನಿ. ನಾನು ಯಾರಿಗೆ ಒಂದು ಮೆಸೇಜ್ ಕಳಿಸೋದಿಲ್ಲ, ಬೇಕಾದ್ರೆ 1 ಗಂಟೆ ಮಾತಾಡ್ತೀನಿ ಫೋನಲ್ಲಿ. ನನಗೆ ತ್ಯಾಗಮಾಗಲಿ, ಹರೀಶ್ರೇ ಆಗಲಿ, ಎಲ್ಲ ತಾಲೂಕು ಅಧ್ಯಕ್ಷ ಆಗುತ್ತುಂಟ, ಎಷ್ಟು ನನ್ನನ್ನು ನೋಯಿಸ್ತಾರೆ ಅಂತ ಹೇಳಿದ್ರೆ ಅದು ಹೇಳುವಂತಲ್ಲ. ಆದರೆ ನಾನು ಖುಷಿ ಪಡಿತೀನಿ, ಯಾಕಂದ್ರೆ ಆ ವಿಷಯಗಳ ಬಗ್ಗೆ ಅವರು ತಿಳ್ಕೊಂಡು ನನ್ನ ಹೇಳ್ತಾರಲ್ಲ ಎಂಬುದು. ಆಗಸ್ಟ್ ಮೊದಲನೇ ವಾರದಲ್ಲಿ, ಯಾಕಂದ್ರೆ ಸಂಘಗಳಾಗಿರ್ಬೇಕಾದ್ರೆ ಒಂದು ಮನೆ ಸಂಸಾರ ಆಗಬೇಕಾದ್ರೆ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು, ಅವಾಗ ಮನೆಯ ಸಂಸಾರವನ್ನು ಚೆನ್ನಾಗಿ ನಡೀತದೆ. ಹಾಗೆ ನನ್ನ ಬೇಕಾದವರು ನನಗೆ ತುಂಬಾ ಪ್ರೋತ್ಸಾಹ ಕೊಡೋರು ನನ್ನ ಜೊತೆಗೆ ನಮ್ಮ ಕಾರ್ಯದರ್ಶಿ ಶೇಖರ್ ಕರ್ತಾರಪ್ಪ ಇದ್ದಾರೆ. ಸಂಘದಲ್ಲಿ ನಾವು ನಿಲ್ಲಿದ್ದೀವಿ. ಆಗಸ್ಟ್ನಲ್ಲಿ ನಾವು 2 ಸಲ ಬೆಂಗಳೂರು ಹೋದೆವು. ಯಾಕೆ ಹೋದೆವು ಅಂತಂದ್ರೆ, ಈ ನಾನೊಬ್ಬ ರಾಜ್ಯ ಸಂಘದ ಉಪಾಧ್ಯಕ್ಷ, ರಾಜ್ಯ ಸಂಘದ ಸದಸ್ಯರನ್ನು ಕರೆದರು. ಕರೆಯುವಾಗ ಅಲ್ಲಿ ನಿಜವಾಗಿ ಹೇಳಬೇಕಾದ್ರೆ ಎಲ್ಲ MLCಗಳು ಬೇಕಾದ್ರೆ ಎಷ್ಟೋ ಕೇಳಿ ನೋಡಿದ್ದೇವೆ. ಪ್ರಶ್ನೆ ಬೇರೆ. ಹೊರಟ್ಟಿಯವರು ನಮ್ಮ ದೈಹಿಕ ಶಿಕ್ಷಕರನ್ನ ಒಂದು ಸ್ಥಾನಮಾನ ತರಬೇಕಾದದ್ದು ಆರಂಭ ಮಾಡಿದ್ದು ಅದು ಹೊರಟಿ. ಬಟ್ ಅನಿವಾರ್ಯ ಕೆಲವು ವಿಷಯದಲ್ಲಿ ನಾವು ಹಿಂದೆ ಇದ್ದೀವಿ. ಆದ್ರೆ ಅದನ್ನ ನಮ್ಮನಿಗೆ ಸಿಗದಿದ್ರು ನಮ್ಮ ಹಿಂದಿನವರಿಗೆ ಕೂಡ ಅದು ಸಿಗಲಿ. ಆದ್ರೆ 3ನೇ ತಾರೀಕಿಗೆ ಕರೆದ್ರು, ನಾನು ಮತ್ತೆ ಶೇಖರ್ ಹೋದೆವು. ಹೋಗುವಾಗ ಅವರೆಲ್ಲ ಜಿಲ್ಲೆಯಿಂದೆಲ್ಲ ಬಂದಿದ್ರು, ಹೇಳಿದ್ರು ಖಂಡಿತವಾಗಿ ನಮ್ಮನ್ನ ದೈಹಿಕ ಶಿಕ್ಷಕರ ಹೆಚ್ಚುವರಿ ಮಾಡ್ಲಿಕ್ಕೆ ಕಾರಣ ಇಲಾಖೆ ಅಲ್ಲ, ನಮ್ಮವರೇ. ಆದ್ರೆ ಅದನ್ನ ನಾನು ಹೇಳುವುದಿಲ್ಲ. ಆದ್ರೆ ಅಲ್ಲಿ ಹೇಳಿದೆವು, ಈಗಿನ ಸದ್ಯಕ್ಕೆ ಯಾವ ದೈಹಿಕ ಶಿಕ್ಷಕರಿಗೂ ಕೂಡ ಅದನ್ನ ಕೈ ಬಿಟ್ಟಿದ್ದಾರೆ. ಮೊನ್ನೆ ತಾನೇ ನನ್ನ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ತ್ಯಾಗಮ, ಏನ್ ಸರ್ ನೀವೇನ್ ಮಾಡ್ತಾ ಇದ್ದೀರಿ, ದೈಹಿಕ ಹೀಗೆ ಹೇಳ್ತಾರೆ ಹಾಗೆ ಹೇಳ್ತಾರೆ ಹೆಸರು ಮಾಡಿದ್ರು. ನನ್ನ ಶಾಲೆಯಲ್ಲಿ ಜಿಲ್ಲಾ ಪ್ರತಿಭಾ ಕಾರಂಜಿ ಇದ್ರು ಕೂಡ 5 ಗಂಟೆಗೆ ಅಲ್ಲಿ ನಮ್ಮ ಸಹಶಿಕ್ಷಣ ಸಂಘದ ಅಧ್ಯಕ್ಷ ಕೂಡ ಅವರು ಇದ್ರು. ಅವಾಗೆಲ್ಲ ಭೋಜೇಗೌಡ ಇದ್ರು. ಭೋಜೇಗೌಡ ನಾನು ಫಸ್ಟ್ ಒಂದು ಪ್ರಶ್ನೆ ಹೇಳಿದೆ, ಸರ್ ದೈಹಿಕ ಶಿಕ್ಷಣ ಶಾಲೆಗೆ ಬೇಕಾ, ಅಗತ್ಯ ಇದೆಯಾ, ಇಲಾಖೆ ಯಾಕೆ ನೇಮಿಸಿದ್ರು, ಯಾಕೆ ಕೇಳ್ತಾರೆ ಅಂತ ಹೇಳಿದ್ರು. ಇದೇ ವಿಷಯ 1ನೇ ತಾರೀಕಿಗೆ ಕಮಿಷನರು, ಆಮೇಲೆ ಸೆಕ್ರೆಟರಿ, ಎಲ್ಲ MLCಗಳು, ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಏನು ವಿಷಯಗಳನ್ನ ಅಲ್ಲಿ ಆಗಿದೆ ಅದೇ ವಿಷಯ ಕೂಡ ಮೊನ್ನೆ ಭೋಜೇಗೌಡ ಹೇಳಿದ್ರು. ಒಂದು ಶಾಲೆ ಒಬ್ಬ ದೈಹಿಕ ಶಿಕ್ಷಕರು, ಹಾಗಾಗಿ ಅದನ್ನ ಅವರನ್ನು ಹೊರತುಪಡಿಸಿ ಮಾಡ್ಲಿಕ್ಕೆ ನಾವು ಹೇಳಿದ್ದೀವಿ ಬರ್ತದೆ. ಅಲ್ಲ, ಈ ಪ್ರತಿನಿಧಿಗಳಿಗೆ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ. ಅಥವಾ ಮೇಲೆ ಅಧಿಕಾರಿಗಳಿದ್ದಾರೆ, ಅವರು ಅವತ್ತು 1ನೇ ತಾರೀಕಾದ್ರೆ ಇವತ್ತಿನವರೆಗೆ ಆದೇಶ ಮಾಡಲಿಕ್ಕೆ ಅಲ್ಲಿ ನಿರ್ಣಯ ಆಗಿದೆ ಅಂತ ಹೇಳುವಾಗ ಆದೇಶ ಕಳಿಸಬೇಕಾ, ಇಂಥ ಪ್ರಶ್ನೆಗಳು ತುಂಬಾ ಬೇಕಾಗ್ತದೆ. ಆದ್ರೆ ಖಂಡಿತವಾಗಿ ದೈಹಿಕ ಶಿಕ್ಷಕರನ್ನ ಅದೇ ಅನಿವಾರ್ಯ ಕಾರಣ ಆ ಶಾಲೆಯಲ್ಲಿ ಮಕ್ಕಳೇ ಇಲ್ಲದಾಗ ಕೆಲವು ಬೇರೆ ಸಮಸ್ಯೆಗಳು ಬರಬಹುದು, ಅಥವಾ ಹತ್ತಿರ ಶಾಲೆ ಕಳಿಸಬಹುದು. ಇದು 3 ವರ್ಷ ಹಿಂದೆ ಒಂದು ಆದೇಶ ಆಗಿದೆ. ಹಾಗಾಗಿ ಖಂಡಿತವಾಗಿ ಹೇಳ್ತೀನಿ,
ಬೇರೆ ಯಾರೋ ಏನೇ ಹೇಳಿ ನಾವು ಸರ್ಕಾರಿ ನೌಕರಾದ ಮೇಲೆ ಕೆಲವು ಅನಿವಾರ್ಯ ಕೆಲವು ಸಮಸ್ಯೆಗಳು ಬರ್ತದೆ, ಅದನ್ನು ಎದುರಿಸುವಂತದ್ದು ನಾವು ಮಾಡಬೇಕಾಗ್ತದೆ. ಆದರೆ ಈಗ ಸದ್ಯದ ಸ್ಥಿತಿಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಮೊನ್ನೆ ಭೋಜೇಗೌಡ ಹೇಳುವಾಗ ಪ್ರಾಥಮಿಕ ಶಾಲೆಯಲ್ಲಿ ಇರುವಂತಹ ದೈಹಿಕ ಶಿಕ್ಷಕರು ಬರೇ ದೈಹಿಕ ಶಿಕ್ಷಕರಲ್ಲ, ಈಗ ಒಂದು 6-7 ಪಠ್ಯೆಯಾಗಿದೆ, ಪಾಠ ಮಾಡ್ತಾರೆ, CC ರೆಕಾರ್ಡ್ ಇಡ್ತಾರೆ. ಹಿಂದಿನ ಹಾಗೆ ಡ್ರಿಲ್ ಮಾಸ್ಟರ್ ಅಲ್ಲ, ಹಿಂದಿನ ಕಾಲದಲ್ಲಿ ಹೋಗಿ ಮಾಸ್ಟರ್ ಮತ್ತೆ ಡ್ರಿಲ್ ಮಾಡ್ತಾ ಇರುವಂತದ್ದು ಶಿಕ್ಷಕರು. ಆವಾಗ ಈಗ ಎಲ್ಲ TC ಆಗಿರ್ತಾರೆ, ಅವರು CPED ಆಗಿರ್ತಾರೆ, TCS ಆಗಿರ್ತಾರೆ, ನಮ್ಮ CPED ಆಗಿರ್ತಾರೆ, BA BEd ಆಗಿರ್ತಾರೆ, ನಮ್ಮ BPEd ಆಗಿರ್ತಾರೆ, ಅವ್ರದ್ದು MA ಆಗಿರ್ತಾರೆ, MPEd ಆಗಿರ್ತಾರೆ, PhD ಮಾಡಿ ನಮ್ಮಲ್ಲಿ PhD ಇದ್ದಾರೆ. ಅಲ್ಲ ಯಾಕೆ ಹೇಳ್ತಾರೆ, ತುಂಬಾ ನೋವಿಗೆ ಹೇಳ್ತಾ ಇದ್ದೀನಿ ನಾನು. ಆದ್ರೆ ನಾನು ದೇವರ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ಜೀವಮಾನದಲ್ಲಿ ಇವತ್ತು ನಾನು ಯಾವ PO ಯಾವ ಡಿಗೆ ಇಲ್ಲಾಗಲಿಲ್ಲ. ನಾವು ಸ್ಪಂದಿಸಿದ್ದಾರೆ ಮತ್ತು ಅವ್ರಿಗೆ ನಾವು ಹೆದರುವಂಥದ್ದು ಪ್ರಶ್ನೆ ಇಲ್ಲ. ನಾವು ಸರಿ ಇದ್ರೆ ನಾವು ಯಾರು ಹೆದರ್ಬೇಕಂತಿಲ್ಲ. ಹಾಗಾಗಿ ಈಗ ಮತ್ತೆ ಆಮೇಲೆ ನಾವು ಒಂದು ಹೇಳ್ತೀನಿ, ಆ ಶಿಕ್ಷಕರು ಶಿಕ್ಷಕರಿಗೆ ಮಾಡಿದ್ರು, ಮುಖ್ಯೋಪಾಧ್ಯಾಯ ಹೇಗೆ ಮಾಡಿದ್ರು. ಖಂಡಿತವಾಗಿ ನನ್ನ ಈಗ ನಾನು ಅದು ಇದು ಏರಿಯಾದಲ್ಲಿ ನಾವು ಶಿಕ್ಷಕರಾಗಿದ್ದೆವು. ಈಗ ನಮ್ದು ಉತ್ತರ ಆಗಿದೆ. ಉತ್ತರದಲ್ಲಿ ನಾವು 10 ಲಕ್ಷ ರೂಪಾಯಿ 11 ಲಕ್ಷ ರೂಪಾಯಿ ಮಾಡಬೇಕಾದ್ರೆ ಯಾರು ಲೆಕ್ಕ ಮಾಡಿ ಮಾಡುವಂಥದ್ದು ಅಲ್ಲ. ಆದರೂ ಕೂಡ ಅವಾಗ ಹರೀಶ್ ರೈ ಸೆಕ್ರೆಟರಿ ಆಗಿದ್ರು, ಮಾಡ್ರು ಅಧ್ಯಕ್ಷ ಆಗಿದ್ರು. ಆದ್ರೆ ಇನ್ನು ಎಲ್ಲ ಲೆಕ್ಕ ಮಾಡಿ ಯಾವ ಶಾಲೆಗೆ ಮಕ್ಕಳಿಗೆ ಕೊಡುವಂತ ನಮಗೆ ಅಧಿಕಾರವೇ ಇಲ್ಲ. ಕೂಡಲೇ ಕ್ಷಣದಲ್ಲಿ ಟಿಕೆಟ್ ಕೊಟ್ಟು ನಮ್ಮನ್ನ ಶಾಲೆಯಲ್ಲಿ ಕೂತ್ಕೊಂಡಿದ್ದೇವೆ. 3-4 ಮಾಧ್ಯಮದಿಂದ ಫೋನ್ ಬಂತು, ನಿಮ್ಗೆ ಯಾರು ಮಾಡಿ ಅಂತ, ನೀವು ಅಧ್ಯಕ್ಷ ಹೌದಾ? ನಾನು ಅವಾಗ ಹೇಳಬೇಕಿತ್ತು, ಅಲ್ಲ ನಾನು ತಾಲೂಕು ಅಧ್ಯಕ್ಷ ಅಲ್ಲ, ನಾನು ಜಿಲ್ಲಾದ್ದು ಅವರಿದ್ರು ಆಗಬೇಕಿತ್ತು. ಅಲ್ಲ ನಾವು ಮನವರಿಕೆ ಮಾಡಿದ್ರು, ವಾಟರ್ ರೆಡ್ಡಿ ಅವರು ಬಿಡಿ ಆಗಿದ್ರು, BO ಆಗಿದ್ರು, ಮನವರಿಕೆ ಮಾಡಿ. ಖಂಡಿತವಾಗಿ ದೈಹಿಕ ಶಿಕ್ಷಣ ಮಾಡುವಂತ ಶ್ರಮ ಇದೆಯಲ್ಲ, ನಿಜವಾಗಿ ಹೇಳ್ಬೇಕಾದ್ರೆ ನಾವು ಅಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಮಾಡುವಂತ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ರೆ BO ಡಿಗೆ ಹೇಳಿ. ಆದ್ರೆ ಏನಂತ ಹೇಳಿದ್ರೆ ನಾವು ಮಾನವಿಕ ದೃಷ್ಟಿಯಿಂದ ಮೊನ್ನೆ ಭೋಜೇಗೌಡ ಕೂಡ ಹೇಳಿದ್ರು, ಇಲಾಖೆ ನೇಮ್ ಕೂಡ ಉಂಟು. ಬಟ್ ನಾವು ಕೂಡ ಪ್ರಾಥಮಿಕ ಶಾಲೆಯಲ್ಲಿ 1ನೇ ತರಗತಿ 7ನೇ ತರಗತಿ ಇದ್ದಾರೆ, 2-3 ಟೀಚರ್ ಇದ್ದಾರೆ. ಆ ಮಾನವೀಯ ದೃಷ್ಟಿಯಿಂದ ಮಕ್ಕಳ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ, ಮಾಡುವ. ಆದ್ರೆ ಬೇರೆ ರೀತಿಯಿಂದ ಬರುವಾಗ ಅದನ್ನ ನಮ್ಮನ್ನ ಯಾರು ಏನ್ ಮಾಡಿ ನಾವು ಕಟ್ಟಿದ್ರೆ ಯಾರು ಏನ್ ಮಾಡಿ ಮನಸ್ಸಿನಲ್ಲಿ ತುಂಬಾ ನೋವಾದಾಗ ನಿಮ್ಮ ಮುಖ ಅಸನ್ಮುಖರಾಗಿರುವವರ ಮುಂದೆ ನಿಂತಾಗ ಅದೆಲ್ಲ ಪರಿಹಾರ ಆಗುತ್ತದೆ. ಅದೆಲ್ಲ ಆ ಗುಣಗಳಿರುವುದು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಹತ್ರ. ಯಾಕೆಂತ ಹೇಳಿದ್ರೆ ಪ್ರತಿ ಸಲ ನಾವು ನಮ್ಮ ಗ್ರೌಂಡಲ್ಲಿ ಮೈದಾನದಲ್ಲಿ ನಾವು ಒಬ್ರಿಗೊಬ್ರು ಮಾತಾಡ್ತೇವೆ, ಬೈದಾಡಿಕೊಳ್ತೇವೆ, ಎಲ್ಲ ರೀತಿಯ ಚೇಷ್ಟೆಗಳು ನಮ್ಮಲ್ಲಿ ಇರ್ತವೆ. ಅದನ್ನು ಪರಿಹಾರ ಕಂಡುಕೊಂಡು ಅಲ್ಲಿ ಕೂಡ ನಾವು ದೈಹಿಕ ಶಿಕ್ಷಣ ಶಿಕ್ಷಕರು ಮುಂಚೂಣಿಯಲ್ಲಿದ್ದೇವೆ. ಪ್ರಶಸ್ತಿ ಗಳಿಸುವಾಗ ನಮಗೆ ಸಂತೋಷ ನಿಜವಾಗಿ ಆಗ್ತದೆ. ಪ್ರಶಸ್ತಿಯನ್ನು ನಾವು ಬೇಡ್ಲಿಕ್ಕೆ ಹೋಗುವಾಗ ಬೇಸರ ಆಗ್ತದೆ. ನಾವು ಅದಕ್ಕೆ ಅಪ್ಲೈ ಮಾಡಬೇಕು, ಅವಮಾನವನ್ನು ಸಹ ನಾವು ಸಹಿಸಬೇಕು. ಅದರಿಂದ ಆ ಮಟ್ಟಕ್ಕೆ ಏರ್ಬೇಕಾದ್ರೆ ನಮಗೆ ನಾವು ಸಾಧನೆಯನ್ನು ಮಾಡಿರ್ತೇವೆ, ಅದನ್ನು ಗುರುತಿಸಿ ಕೊಡುವಂತಹ ಅಂಥದ್ದು ಇಲ್ಲ. ನಾವು ಅದನ್ನು ಬೇಡಬೇಕು. ಆ ಥರ ತುಂಬ ವರ್ಷದ ಹಿಂದೆ ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲಿ ಹೇಳಿದ್ರು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಅಂತ. ಅಂತಹ ಮಕ್ಕಳ ಸಂಖ್ಯೆ ನಮ್ಮ ಶಾಲೆಯಲ್ಲಿ ಇಲ್ಲ. ನಾವು ಅಷ್ಟು ಸಾಧನೆ ಮಾಡಬೇಕಾದ್ರೆ ಈ ಸಲ ನಮ್ಮ ಶಾಲೆಯಲ್ಲಿ 45 ಜನ ಮಕ್ಕಳು ಇರೋದು ಅಥವಾ ಹೈಸ್ಕೂಲ್ನಲ್ಲಿ. ಅದರಲ್ಲಿ ಸಹ ನಾನೊಂದು ವಾಲಿಬಾಲ್ ಟೀಮ್, ಕಬಡ್ಡಿ ಟೀಮ್ ಮಾಡಿದ್ದೆ. ನನ್ನ ವಾಲಿಬಾಲ್ ಟೀಮು ಸೆಮಿಫೈನಲ್ಗೆ ಬಂದದ್ದು ನನ್ನದು ಸಾಧನೆ ಈ ಸಲದ್ದು. ಫ್ರ್ಯಾಂಕ್ ಆಗಿ ಹೇಳುವುದಾದ್ರೆ ಅದರಲ್ಲಿ ಇನ್ನು ನಾವು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ನಮ್ಮಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಇಲ್ಲಿ ಹೇಳಿಬಿಡ್ತೇನೆ. ಆಶಿಸಿದ್ದಾರೆ, ನಮಗೆ ಶುಭ ಹಾರೈಸಿದ್ದಾರೆ ಬರಲಿ ಮೇಲೆ ಅಂತೇಳಿ. ಹಿಂದೆ ನಾವು ಸಾಧನೆ ಮಾಡಿದ್ದೇವೆ, ತುಂಬ ಸಾಧನೆ ಮಾಡಿದ್ದೇವೆ. ಸಾಧನೆ ಮಾಡಬೇಕಾದ್ರೆ ತುಂಬ ರೀತಿಯ ಈಗಿನಾಗೆ ಅಲ್ಲ, ಆಗಿನ ಪರಿಸ್ಥಿತಿಯೇ ಬೇರೆ ಇತ್ತು. ನಾವು 21 ವರ್ಷ ಸರ್ವಿಸ್ ಆಯ್ತು ನನಗೆ. ಅದರಲ್ಲಿ ಆಗ ಹೇಳಿದ್ರಿ, ನನಗೆ ಒಂದು ಉದಾಹರಣೆ ಹೇಳಿದ್ರು ಸೂರ್ಯನಾಗೆ ಅಂತ. ಸೂರ್ಯ ಬಿಸಿಲು ಗೊತ್ತಿದೆ ನಿಮಗೆ, ಬಿಸಿಲು ಹೇಗೆ ಖಾರ ಇದೆ, ಸಂಜೆ ಆಗುವಾಗ ತಣಿಯುತ್ತದೆ. ಆ ಪರಿಸ್ಥಿತಿಯಲ್ಲಿ ನಾವು ಎದುರಿಸಿದ್ದೇವೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ. ಮೈದಾನದಲ್ಲಿ ಶಾಲೆಯವರೊಂದಿಗೆ ಎಲ್ಲರೊಂದಿಗೆ ಆ ರೀತಿ ನಾವು ಮುಂದೆ ಬರಬೇಕಾದ್ರೆ, ಅದು ಕೂಡ ಸರ್ಕಾರಿ ಶಾಲೆಯವರು,
ಅಂತೇಳಿ ಅನುದಾನ ರಹಿತದವರನ್ನು ಇದು ಮಾಡೋದಲ್ಲ. ನಾನು ಸರ್ಕಾರಿ ಶಾಲೆಯವರು ಮುಂದೆ ಬರಬೇಕಾದ್ರೆ ಆ ರೀತಿಯ ಪರಿಸ್ಥಿತಿ ಸೂರ್ಯನಾಗಿಯೇ ಇರಬೇಕು, ಆ ಥರ ಬಂದಿದ್ದೇವೆ. ಜೊತೆಗೆ ನಿನ್ನೆ ನಮ್ಮ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕೂಡ ನಾನು ಗುರುತಿಸಿದ್ದೇನೆ, ಸಂಘದ ಅಧ್ಯಕ್ಷ ಕೂಡ ಆಗಿದ್ದೇನೆ, ಇಲಾಖೆಯ ಕೆಲಸವನ್ನು ಕೂಡ ಮಾಡಿದ್ದೇನೆ. ಒಂದೇ ಸಲ ನಾನು 2 ವರ್ಷ ನಾನು ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ, ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ, ದೈಹಿಕ ಶಿಕ್ಷಣ ಪರೀಕ್ಷಣಾಧಿಕಾರಿಯಾಗಿ ಹಾಗೂ ಯೋಜನಾ ಸೇವಾ ಕ್ರೀಡಾಧಿಕಾರಿ 4 ಹುದ್ದೆ ಒಂದೇ ಸಲ ನಾನು ನಿರ್ವಹಿಸಿದ್ದೇನೆ ಶಾಲೆಯಲ್ಲಿ. ನಮಗೆ ಆ ಸಂದರ್ಭದಲ್ಲಿ ಇದ್ದಂಥ ಅಷ್ಟು ಇದು ಎಂತ ನನಗೆ ಎಬಿಲಿಟಿ ಇದೆ ಅಂತ ನಾನೇ ಹೇಳ್ಕೊಳ್ತೇನೆ. ನೀವು ಸಹ ಹೇಳ್ಕೊಳ್ಳೋದಿದ್ರೆ ನಾನು ಹೇಳ್ತೇನೆ ನನಗೆ ಎಬಿಲಿಟಿ ಇದೆ, ನಾನು ಅಷ್ಟು ಕೆಲಸ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇದೆ ಅಂತ, ಇನ್ನೂ ಸಹ ಇದೆ ನನಗೆ. ಆಗ ತಾನೇ ನಮ್ಮ ಸಂಘದ ಅಧ್ಯಕ್ಷರು ತ್ಯಾಗಂ ಸರ್ ಹೇಳಿದರು. ತ್ಯಾಗಂ ಸರ್ ಬಗ್ಗೆ ಸಹ ಹೇಳಬೇಕಾದ್ರೆ ತುಂಬ ಇದೆ. ಅಧ್ಯಕ್ಷರಾಗಿ 2 ವರ್ಷದಿಂದ ಅವರು ನಿರ್ವಹಿಸ್ಕೊಂಡು ಬರ್ತಿದ್ರು. ಮೊದಲಿನವರು ಕೂಡ ಎಲ್ಲರೂ ಕೂಡ ನಮ್ಮ ಅಧ್ಯಕ್ಷರು ಈ ಸಲದ ಪರಿಸ್ಥಿತಿಯನ್ನು ನಾವು ಯಾವ ರೀತಿ ನಿಭಾಯಿಸಿಕೊಂಡು ಬಂದಿದ್ದಾರೆ. ಎಲ್ಲ ಕಡೆ ನಮಗೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಮಸ್ಯೆಗಳೇ, ಸಂಸಾರವಿಲ್ಲ, ನೋವುಗಳಿಲ್ಲದ ಸಂಸಾರ ಇಲ್ಲಂತೆ, ಸಮಸ್ಯೆಗಳಿಲ್ಲದ ಮನುಷ್ಯರಿಲ್ಲಂತೆ. ಹಾಗೆ ಉದಾಹರಣೆ ಹೇಳೋದಾದ್ರೆ, ನೀವು ಈಗಾಗಲೇ ನೋಡಿರ್ಬೋದು, ಕೇಳಿರ್ಬೋದು, ಒಂದು ಪಕ್ಷಿ ಜೇನು ಹುಳದ ಹತ್ರ ಕೇಳುವುದಂತೆ, ನೀನು ಇಷ್ಟು ಕಷ್ಟಪಟ್ಟು ಜೇನು ಕೂಡ ನೀನು ಕಟ್ತಾ ಇದ್ದೀಯಾ, ಆದರೆ ಈ ಮನುಷ್ಯರಿದ್ದಾರಲ್ಲ ಅದರನ್ನು ತೆಗೆದು ಬಿಡಿಸಿ ಅದರ ರಸವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಚೆಲ್ಲಾಪಿಲ್ಲಿ ಮಾಡ್ತಾರೆ, ಬೆಂಕಿ ಕೊಡ್ತಾರೆ ಅಂತ. ಆಗ ಜೇನು ಹೇಳಿತಂತೆ, ಹೌದು ಎಲ್ಲರೂ ನನ್ನ ಜೇನನ್ನು ತಿಂತಾರೆ, ಹೌದು, ಆದರೆ ನಾನು ಮಾಡಿದಂತಹ ಆ ಕಲೆ, ಆ ತಯಾರು ಮಾಡುವಂತಹ ಕಲೆ ಯಾರಿಗೂ ಗೊತ್ತಿಲ್ಲ, ಅದು ಅವರಿಂದ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ ಅಂತ. ಆ ಕಲೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಹತ್ರ ಇದೆ. ಯಾಕೆಂತ ಹೇಳಿದ್ರೆ ಸ್ವಾರ್ಥಿಯಾಗಿ ಬದುಕುವುದು ಜೀವನದ ಭಾಗ, ಬೇರೆಯವರಿಗಾಗಿ ಬದುಕುವುದು ಜೀವನದ ಕಲೆ. ಅದು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು. ಇಷ್ಟು ಬಿಸಿಲಲ್ಲಿ ನೀವೆಲ್ಲರೂ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮನ್ನು ಯಾರು ಗುರುತಿಸುವುದಿಲ್ಲ ಅಂತ ನೀವು ಬೇಜಾರು ಮಾಡಬೇಡಿ. ಜೇನಿನಾಗಿ ನಿಮ್ಮಲ್ಲಿ ಸ್ವೀಟ್ ಇದೆ, ತುಂಬ ಸ್ವೀಟ್ ಇದೆ, ನೀವು ಅದರಲ್ಲೇ ಮೇಲೆ ಬರ್ತೀರಿ. ಆ ಕಲೆ ನಿಮ್ಮಲ್ಲಿ ಯಾವಾಗಲೂ ಇರಲಿ ಎಂದು ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಏನಿದ್ರು ಕಾರುಬಾರು ಯಾರು ಏನು ಹೇಗೆ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತಿದೆ. ದಕ್ಷಿಣ ವಲಯದಲ್ಲಿ ಆರಂಭದಲ್ಲಿ ತುಂಬ ಜೋರಾಗಿ ಗುರುತಿಸಿಕೊಂಡದವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಧ್ಯಕ್ಷನಾಗಿ ಬಂದಾಗ ಮೊದಲಿಗೆ ನಾನು ಕಂಡಂಥ ದೊಡ್ಡ ನೋವು, ಸಹಶಿಕ್ಷಕರ ಸಂಘಕ್ಕೆ ಎಲ್ಲಷ್ಟು ಬೆಲೆ ಇಲ್ಲ. 40 ವರ್ಷದಿಂದ ಒಂದು ವೇತನ ತಾರತಮ್ಯಕ್ಕಾಗಿ ಹೋರಾಡುತ್ತಿದ್ದಂಥ ರಾಜ್ಯದ ಏಕೈಕ ಸಂಘ ಅದು ಕರ್ನಾಟಕ ರಾಜ್ಯ ಸಹಶಿಕ್ಷಕರ ಸಂಘ, ಸನ್ಮಾನ್ಯ ಪುಟ್ಟಸಿದ್ದ ಶೆಟ್ಟಿಯವರ ಆ ಸಂದರ್ಭದಲ್ಲಿ ಆ ವೇತನ ತಾರತಮ್ಯದ ಒಂದೇ ವಿಷಯವನ್ನು ಇಟ್ಕೊಂಡು ಇಲ್ಲಿವರೆಗೆ ಹೋರಾಟ ಮಾಡಿದಾಗಲೂ ಎಲ್ಲ ಇಲಾಖೆಯವರು ಹೇಳಿದಂಥ ಒಂದು ಮಾತು, ನಿಮ್ಮ ಸಂಘಕ್ಕೆ ಮಾನ್ಯತೆ ಇಲ್ಲ ಎನ್ನುವಂಥದ್ದು. ಮಾನ್ಯತೆ ಇಲ್ಲದಿದ್ದರೆ ಸಂಘಕ್ಕೆ ಏನಾಗ್ತದೆ ಅಂತ ಹೇಳಿದರೆ, ಸರ್ಕಾರಿ ಅಧಿಕಾರಿಗಳು ನಮ್ಮ ಸಭೆಗೆ ನಮ್ಮನ್ನು ಆಹ್ವಾನಿಸುವುದಿಲ್ಲ, ನಮ್ಮ ಮಾತಿಗೆ ಬೆಲೆ ಬರುವುದಿಲ್ಲ. ಆದರೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಾತ್ರ ಮಾನ್ಯತೆ ಪಡೆದಂತಹ ಸಂಘ. ಯಾಕಂತ ಹೇಳಿದ್ರೆ ಸಹಶಿಕ್ಷಕರ ಸಂಘಕ್ಕೆ ಒಬ್ಬರು ಶಿಕ್ಷಕರ ಪ್ರತಿನಿಧಿ ಇರ್ತಾರೆ. ಈಗ ನಮ್ಮ ನೈಋತ್ಯ ಶಿಕ್ಷಕ ಕ್ಷೇತ್ರದಲ್ಲಿ ಸನ್ಮಾನ್ಯ ಭೋಜೇಗೌಡರು ನಮ್ಮನ್ನು ಪ್ರತಿನಿಧಿಸುವಂತಹ ಪ್ರತಿನಿಧಿಯಾಗಿದ್ದಾರೆ. ಶಿಕ್ಷಕರ ನೋವು ನಲಿವುಗಳಿಗೆ ಸ್ಪಂದಿಸುವಂತೆ ಇರಬೇಕು. ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಈಗಾಗಲೇ ಹೇಳಿದರು. ನಾನು ಖಂಡಿತ ಒಂದೇ ನಿಮಿಷ ಹೆಚ್ಚು ಮಾತನಾಡಿ ಹೋಗೋದಿಲ್ಲ, ಈಗಾಗಲೇ ಸಮಯ ಮೀರಿದೆ. ನಿಮ್ಮಲ್ಲಿ ನೋಡುವಾಗ ಬಹಳ ಖುಷಿ ಏನು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಅನುದಾನ ರಹಿತದವರು, ಅನುದಾನಿತದವರು, ಸರ್ಕಾರಿಯವರು ಎಲ್ಲ ಒಟ್ಟಿಗೆ ಇದ್ದೀವಿ. ನಿಮ್ಮದು ಬೇರೆ ಬೇರೆ ಅಧ್ಯಕ್ಷರನ್ನ ಮಾಡಿಕೊಳ್ಬೋದು. ಅನುದಾನಿತ ರಹಿತವರು ಒಂದು ಅಧ್ಯಕ್ಷರು, ಅನುದಾನಿತದವರು ಒಂದು ಅಧ್ಯಕ್ಷರು, ಇನ್ನು ಸರ್ಕಾರಿಯವರು ಒಂದು ಅಧ್ಯಕ್ಷರು, ಹೀಗೆ ಒಂದು 3-4 ಅಧ್ಯಕ್ಷರಾಗಿ ಎಲ್ಲ ವೇದಿಕೆಯಲ್ಲಿ ನಾವು ಹಂಚಿಕೊಳ್ಬೋದು. ನಮ್ಮಲ್ಲಿ ಕೂಡ ಹಾಗೆ. ನಮ್ಮಲ್ಲಿ ಈಗಾಗಲೇ ರಾಜನಾಯಕರು ಕಾರ್ಯಕ್ರಮ ಹೇಳಿ ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಖಂಡಿತ ಅಲ್ಲ. ನಾವು ಸರ್ಕಾರಿ ಮತ್ತು ಅನುದಾನಿತ ಶಿಕ್ಷಕರು ಒಟ್ಟಿಗೆ ಇದ್ದೇವೆ. ನಮಗೆ ಒಬ್ಬರೇ ಅಧ್ಯಕ್ಷರಾಗಿ ಎಚ್ ಕೆ ಮಂಜುನಾಥ್ ಅವರಿದ್ದಾರೆ. ದಕ್ಷಿಣ ವಲಯದಲ್ಲಿ ನಾನಿದ್ದೇನೆ. ರಾಜ್ಯದ ನಮ್ಮ ಜಿಲ್ಲೆಯಲ್ಲಿ ಸ್ಟ್ಯಾನಿಂಗ್ ಅವರವರು ಮಾತ್ರ ಇದ್ದಾರೆ. ನಾವು ಅಲ್ಲಲ್ಲಿ ಅದನ್ನು ವಿಭಾಗಿಸಿ ಬೇರೆ ಬೇರೆ ಮಾಡಿಕೊಳ್ಳೋದಿಲ್ಲ. ನಮ್ಮ ಸಮಸ್ಯೆಗಳೇ ಏನಿದ್ರು ಒಟ್ಟಿಗೆ. ನನ್ನ ಆತ್ಮೀಯ ಮಿತ್ರರಾದ ತ್ಯಾಗಂರವರು ನಾವು ನಿಕಟ ಸಂಪರ್ಕದಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಾಗ ಬಹಳ
ಪ್ರೀತಿಯಿಂದ ಕರೀತಾರೆ. ಇವತ್ತು ಬಹಳಷ್ಟು ಸಂತೋಷ ಏನು ಅಂತ ಹೇಳಿದ್ರೆ KH ನಾಯ್ಕರಿಗೆ ಮತ್ತು ಲಿಲ್ಲಿ ಬಾಯತ್ರಿಗೆ ಆಗುವಂಥ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋಂಥ ನೆಲೆಯಲ್ಲಿ, ಯಾಕೆಂದರೆ ಒಬ್ಬ ಗಣಿತ ಶಿಕ್ಷಕನಾಗಿ ನಮಗೆ ಎಲ್ಲ ಸಮಯ ಶಾಲೆಯನ್ನು ಬಿಟ್ಟು ಬರಲಿಕ್ಕೆ ಆಗುತ್ತಿಲ್ಲ. ಆದರೂ ಬೆಳಿಗ್ಗೆ 2 ಅವಧಿಗಳನ್ನು ತರಗತಿಯನ್ನು ಮಾಡಿ ನಾನು ಲೋಕನಾಥ್ ರೈ ಅವರು ಬಂದು ಖಂಡಿತ ಅವರಿಗೆ ನಮ್ಮ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಒಂದು ಮಹದಾಶೆಯಿಂದ ನಾನು ಇವತ್ತು ಬಂದಿದ್ದೇನೆ. ನಾನು ಸಂಬಂಧಪಟ್ಟವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರೊಂದಿಗೆ ನೀವು ಸ್ವಲ್ಪ ಮೇಲೆ ನೋಡಿದರೆ ಒಂದು ಬೋರ್ಡ್ ಕಾಣ್ತದೆ, ಲವ್ ಈಸ್ ಗಾಡ್. ಅದು ಬೈಬಲ್ನ ಒಂದು ವರ್ಡ್. ಪ್ರೀತಿ ದೇವರು ಅಂತ ವೇದ ಹೇಳಿ, ಪರಸ್ಪರ ಪ್ರೀತಿಸುವುದೇ ದೇವರಿಗೆ ನಾವು ಮಾಡುವ ಸೇವೆ ಅಂತ ಕುರಾನ್ ಹೇಳಿ. ಅದೆಲ್ಲ ಇವತ್ತು ವೇದ, ಕುರಾನ್, ಬೈಬಲ್ ಎಲ್ಲ ಹೇಳಿದ ಮುಖ್ಯ ವಿಷಯ ಏನು ಅಂತ ಹೇಳಿದರೆ ಪರಸ್ಪರ ಪ್ರೀತಿ. ಆ ಪ್ರೀತಿಗೆ ಪೂರಕವಾಗಿ ಇವತ್ತು ನಮ್ಮ ದೈಹಿಕ ಶಿಕ್ಷಣ ಸಂಘದವರು ಪ್ರಶಸ್ತಿ ವಿಜೇತ ನಮ್ಮೆಲ್ಲರ ಸಹೋದರ ಸಹೋದರಿಯನ್ನು ಅಭಿನಂದಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ. ನಾವು ಯಾರು ಕೂಡ ಹುಟ್ಟುವಾಗ ಏನನ್ನೂ ತಂದಿಲ್ಲ, ನಾಳೆ ಸಾಯುವಾಗ ಏನನ್ನೂ ಕೂಡ ಕೊಂಡೋಗುದು. ಆದರೆ ನಾವು ಇಲ್ಲಿ ಬಿಟ್ಟು ಹೋಗುವ ವಿಷಯ ಏನು ಅಂತ ಹೇಳಿದರೆ ನಾವು ಮಾಡುವ ಒಳ್ಳೆಯ ಕೆಲಸ, ನಾವು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಾಳಿದ ಪ್ರೀತಿ ಸಂದೇಶ. ಈ ಪ್ರೀತಿಯಿಂದ ಈ ಲೋಕದಲ್ಲಿ ಮಾತ್ರ ಅಲ್ಲ, ಪರಲೋಕದಲ್ಲಿ ಕೂಡ ಜಯ ಸಿಗ್ತದೆ ಎಂಬುದನ್ನು ಬೈಬಲ್ ಹೇಳಿದೆ, ಕುರಾನ್ ಹೇಳಿದೆ, ವೇದ ಹೇಳಿದೆ. ಅದನ್ನೇ ಅರ್ಥ ಮಾಡಿಕೊಂಡಂತಹ ಸರ್ವಜ್ಞ ಕವಿ ಒಂದು ದೊಡ್ಡ ಹೇಳ್ತಾರೆ, ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು, ಕೂಪದೊಳು ನೇಣು ಹರಿದಂತೆ ನರಕಕ್ಕೆ ಕೋಪಿತ ನಿಳಿವ ಸರ್ವಜ್ಞ. ಅದರ ಅರ್ಥ ಏನು ಅಂತ ಹೇಳಿದರೆ, ನಾವು ಪರಸ್ಪರ ಕೋಪಗೊಂಡಾಗ ನಾವು ಮಾಡಬಾರದನ್ನು ಮಾಡ್ತೇವೆ, ಆಡಬಾರದನ್ನು ಆಡ್ತೇವೆ. ಅದರಿಂದಾಗಿ ನಮಗೆ ಪರಸ್ಪರ ದ್ವೇಷ ಉಂಟಾಗುತ್ತದೆ. ಮಾತ್ರವಲ್ಲ, ಪರಲೋಕದಲ್ಲಿ ಕೂಡ ನರಕಕ್ಕೆ ನಾವು ಹೋಗಬೇಕಾಗಿದೆ. ಆದ್ದರಿಂದ ನಾವು ಪರಸ್ಪರ ಪ್ರೀತಿಸಬೇಕು ಎಂಬುದನ್ನು ಮಹಾನ್ ಸಂತ ಸರ್ವಜ್ಞ ಕವಿ ಹೇಳಿ. ಈಗ ಈ ಪ್ರೀತಿ ಮಾಯವಾಗಲಿಕ್ಕೆ ಕಾರಣ ಏನಂತ ಹೇಳಿದರೆ, ನನ್ನಂಥ ರಾಜಕೀಯ ಮುಖಂಡರು, ಕೆಲವು ಧಾರ್ಮಿಕ ಮುಖಂಡರು, ಕೆಲವು ಬೇರೆ ಬೇರೆ ಸಂಘಟನೆಗಳ ಮುಖಂಡರು ಪರಸ್ಪರ ದ್ವೇಷ ರಾಜಕಾರಣವನ್ನು ಮಾಡಿ ಪರಸ್ಪರ ನಿಂದನೆಯನ್ನು, ದೂಷಣೆಯನ್ನು, ದ್ವೇಷವನ್ನು ಹಬ್ಬಿಸುವಂಥ ಭಾಷಣ ಮಾಡಿದ್ದರಿಂದ ಇವತ್ತು ಜನರಲ್ಲಿ ಅಪನಂಬಿಕೆ ಬರಲಿಕ್ಕೆ ಆರಂಭ ಆಗಿದೆ. ಅದನ್ನೇ ಕೊಟ್ಟುಕೊಂಡು ನಮ್ಮ ಸರ್ವಜ್ಞ ಕವಿ ಇನ್ನೊಂದು ಕಡೆ ಹೇಳ್ತಾರೆ, ಮಾತಿನಿಂದಲೇ ಸ್ವರ್ಗ, ಮಾತಿನಿಂದಲೇ ನರಕ, ಮಾತೆ ಸರ್ವ ಸಂಪದವು ಲೋಕಕ್ಕೆ, ಮಾತೆ ಮಾಣಿಕ್ಯ ಸರ್ವಜ್ಞ. ಇದರ ಅರ್ಥ ಏನಂತ ಹೇಳಿದರೆ, ನಾವು ಒಳ್ಳೆಯ ಮಾತುಗಳನ್ನಾಡಿ ಜನರನ್ನು ಪರಸ್ಪರ ಪ್ರೀತಿ ಮಾಡಿ ನಾವು ಬಾಳಿದಾಗ ಈ ಲೋಕದಲ್ಲೂ ನಮಗೆ ಜಯ, ಪರಲೋಕದಲ್ಲೂ ನಮಗೆ ಜಯ. ಹಾಗೆಯೇ ನಾವು ದೇಶ ಕಾರುವ ಭಾಷಣವನ್ನು ಮಾಡಿ ಜನರಲ್ಲಿ ಪರಸ್ಪರ ದೇಶವನ್ನು ಮೂಡಿಸಿದಾಗ ನಮಗೆ ಈ ಲೋಕದಲ್ಲೂ ಪರಾಜಯ, ನಾಳೆ ಪರಲೋಕದಲ್ಲೂ ಪರಾಜಯ. ಇದು ಸರ್ವಜ್ಞ ಹೇಳಿದ ವಾಣಿಯಾದರೂ ಕೂಡ ಇದು ಕುರಾನ್ನ ವಾಣಿ, ಇದು ವೇದದ ವಾಣಿ, ಇದು ಬೈಬಲ್ನ ವಾಣಿ. ಅದರಿಂದ ನೀವು ಬೇರೆ ಬೇರೆ ಧರ್ಮಕ್ಕೆ ಸೇರಿದ, ಬೇರೆ ಬೇರೆ ವರ್ಗಕ್ಕೆ ಸೇರಿದ ಇಲ್ಲಿ ನೀವು ಶಿಕ್ಷಕರಿದ್ದೀರಿ. ಶಿಕ್ಷಕರ ಕ್ಷೇತ್ರ ಅಂತ ಹೇಳಿದರೆ ಬಹಳ ಪವಿತ್ರವಾದಂಥ ಕ್ಷೇತ್ರ. ಇವತ್ತೊಂದು ತಾಯಿಗೆ ಕೇವಲ 2 ಇಲ್ಲದೆ 4 ಮಕ್ಕಳನ್ನು ಸರಿದಾರಿಗೆ ತರಲಿಕ್ಕೆ ಆಗುವುದಿಲ್ಲ. ಆದರೆ ಒಂದು ಕ್ಲಾಸಿನಲ್ಲಿ 40 ವಿದ್ಯಾರ್ಥಿಗಳಿದ್ದರೆ 40 ಬೇರೆ ಬೇರೆ ಧರ್ಮಗಳಿಗೆ ಸೇರಿದ ವಿದ್ಯಾರ್ಥಿಗಳವರು, ಬೇರೆ ಬೇರೆ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳವರು, ಅವರನ್ನೆಲ್ಲ ಸರಿದಾರಿಗೆ ತರುವ ಜವಾಬ್ದಾರಿ ದೊಡ್ಡ ಮಟ್ಟದಲ್ಲಿ ಎಸಗುವವರು ಯಾರು ಅಂತೇಳಿ ದೈಹಿಕ ಶಿಕ್ಷಕರು. ದೈಹಿಕ ಶಿಕ್ಷಣರು ವಿದ್ಯಾರ್ಥಿಗಳಿಗೆ ಶಿಸ್ತನ್ನು ಮೂಡಿಸಿದ ಮಾತ್ರ ಇವತ್ತು ವಿದ್ಯಾರ್ಥಿಗಳು ಸಜ್ಜನ ವಿದ್ಯಾರ್ಥಿಗಳಾಗಿ ಮಾರ್ಪಾಡಾಗಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರದ ಎಲ್ಲ ಶಿಕ್ಷಕ ಸಹೋದರ ಸಹೋದರಿಯರು, ಪ್ರತ್ಯೇಕವಾಗಿ ನಮ್ಮ ದೈಹಿಕ ಶಿಕ್ಷಣ ಸಹೋದರ ಸಹೋದರಿಯರು ಈ ದೇಶವನ್ನು ಕಟ್ಟುವಲ್ಲಿ, ಈ ದೇಶದಲ್ಲಿ ಪ್ರೀತಿ ವಿಶ್ವಾಸವನ್ನು ಗಳಿಸುವಲ್ಲಿ ಬಹಳ ಯಶಸ್ವಿಯನ್ನು
ಗಳಿಸಿದ್ದೀರಿ. ಅಭಿನಂದನಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ. ಇದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿದವರು ಶ್ರೀಮಂತ್ ಇಬ್ರಾಹಿಂ ಕೋಡಿಜಲ್, ಮಾಜಿ ಅಧ್ಯಕ್ಷರು ಮೂಡಮಂಗಳೂರು. ಇವರಿಗೆ ಎಲ್ಲರ ಪರವಾಗಿ ವಂದನೆಗಳು. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟಕರು ರೆವರೆಂಡ್ ಫಾದರ್ ಲೈಸನ್ ಡಿಸೋಜಾ, ಈ ಚರ್ಚಿನ ಸಹಾಯಕ ಗುರುಗಳು. ಅವರು ನಮಗೆ ಈ ಪಾಲನ್ನು ಒದಗಿಸಿಕೊಟ್ಟಿದ್ದಾರೆ. ಈ ವಂದನೆಯನ್ನು ನಮ್ಮ ಚರ್ಚಿನ ದೊಡ್ಡ ಫಾದರ್ ಅವರಿಗೆ ನೀವು